70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2023 ಇಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳು ಎಲ್ಲರ ಸಹಕಾರದಿಂದ ಅತ್ಯಂತ ಅರ್ಥಪೂರ್ಣವಾದಂಥ ಸಹಕಾರಿಗಳಿಗೆ ಸಹಕಾರಿ ಉತ್ಸವವಾಗಿ ಸಹಕಾರಿಗಳು ನಾವೆಲ್ಲ ಒಂದು ನಾವೆಲ್ಲ ಬಂಧು ಎಂಬ ಸಂದೇಶದೊಂದಿಗೆ ಇಂದು ರಾಜ್ಯ ಸಹಕಾರಿ ಸಪ್ತಾಹ ನಮ್ಮ ಮಂಗಳೂರಿನ ಈ ಒಂದು ಮಧ್ಯಭಾಗದ ಉರುವಾದಲ್ಲಿ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಎಲ್ಲ ಸಹಕಾರಿಗಳ ಸಹಭಾಗಿತ್ವದಲ್ಲಿ ಈ ದಿನ ಬಹಳ ಅದ್ಧೂರಿಯಿಂದ ಎಲ್ಲ ಸಹಕಾರಿಗಳಿಗೆ ಒಂದು ಹೊಸ ಸಂದೇಶವನ್ನು ಸಾರುವ ಮೂಲಕ ಸಹಕಾರಿ ಕ್ಷೇತ್ರ ಅತ್ಯಂತ ಸದೃಢವಾದಂಥ ಅತ್ಯಂತ ಗಟ್ಟಿ ಧ್ವನಿಯಾಗಿರುವಂಥ ಭದ್ರ ಬುನಾದಿಯನ್ನು ಹೊಂದಿರುವಂಥ ಈ ಕ್ಷೇತ್ರ ನಮ್ಮ ಉಭಯ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದಿಂದ ಹಿಡಿದು ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದ ಸಹಕಾರಿ ಸಂಘಗಳು ಕೂಡ ಅತ್ಯಂತ ಸ್ವತಂತ್ರವಾಗಿ ಕಾರ್ಯಾಚರಿಸುವ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ವಿಶೇಷ ನಾಂದಿಯನ್ನು ನೀಡಿದಂಥ ಒಂದು ಈ ಜಿಲ್ಲೆಗೆ ಇವತ್ತು ನಾವು 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ನಮ್ಮೆಲ್ಲರ ಸಹಕಾರಿ ನಾಯಕರು ನಮ್ಮ ಮಾರ್ಗದರ್ಶಕರು ಸಹಕಾರಿ ಕ್ಷೇತ್ರದ ದಿಗ್ವಿಜಯರು ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದವರು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು ನಮ್ಮ ಎಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಇಫ್ಕೋ ಭಾರತ ಸರ್ಕಾರದ ಇಫ್ಕೋದ ನಿರ್ದೇಶಕರು ಹಾಗೂ ಈ ಉಭಯ ಜಿಲ್ಲಾ ಸಹಕಾರಿಗಳ ಬೆಳವಣಿಗೆಗೆ ಶಕ್ತಿಯಾಗಿರುವಂಥ ನವೋದಯ ಸ್ವಸಹಾಯ ಸಂಘಗಳ ಜನಕರಾಗಿರುವಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಥಪೂರ್ಣವಾದಂಥ ಈ ಸಹಕಾರಿ ಸಪ್ತಾಹಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮೆಲ್ಲರ ದೊಡ್ಡಣ್ಣ ಸಹಕಾರಿ ಕ್ಷೇತ್ರದ ನಮ್ಮೆಲ್ಲರ ಹಿರಿಯರಾದಂಥ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ನಮ್ಮ ಈ ಸಹಕಾರಿ ಸಪ್ತಾಹವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದವರು ಅವರು ಸಹಕಾರಿ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವವರು. ಪ್ರಪ್ರಥಮ ಬಾರಿಗೆ ಸಹಕಾರಿ ಸಚಿವರಾದ ನಂತರ ಈ ಜಿಲ್ಲೆಗೆ ಆಗಮಿಸುವ ಮೂಲಕ ಸಹಕಾರಿಗಳಿಗೆಲ್ಲೊಂದು ಅತ್ಯಂತ ಸುಂದರವಾದಂಥ ಸಂದೇಶವನ್ನು ನೀಡಿ ಸಹಕಾರಿಗಳೊಂದಿಗೆ ನಾನಿದ್ದೇನೆ ಎಂಬ ವಿಚಾರವನ್ನು ತಿಳಿಸ್ತಾ ಅವರು ನಿನ್ನೆ ಹೇಳಿದರು ಮಾತಾಡ್ತಾ, ನಾನು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಪ್ರಾಥಮಿಕ ಸಹಕಾರಿ ಪತ್ತಿನ ಅಧ್ಯಕ್ಷನಾಗಿ DCC ಬ್ಯಾಂಕಿನ ತುಮಕೂರಿನ ಅಧ್ಯಕ್ಷನಾಗಿ ರಾಜ್ಯ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಹಂತ ಹಂತವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೊಂದಿ ಸಹಕಾರಿ ಕ್ಷೇತ್ರದಲ್ಲಿ ಪಳಗಿದ ಸಹಕಾರಿ ಕ್ಷೇತ್ರದ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಒಬ್ಬ ಅತ್ಯುತ್ತಮ ಸಹಕಾರಿ ಸಚಿವರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಕಾರಿ ಸಚಿವರಾದಂಥ KN ರಾಜಣ್ಣರವರು ಈ ದಿನ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಕಾರಿ ಧ್ವಜವನ್ನು ಉದ್ಘಾಟನೆ ಮಾಡಿ ನಮ್ಮ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ನೀಡಿದವರು ಸಹಕಾರಿ ಕ್ಷೇತ್ರದ ಒಬ್ಬ ಅತ್ಯುತ್ತಮ ನಾಯಕರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರನಾಗಿ ಸಹಕಾರಿಗಳಿಗೆಲ್ಲ ಅತ್ಯಂತ ಪ್ರೀತಿಯ GT ದೇವೇಗೌಡರು ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷರಾಗಿ ಅವರು ಕೂಡ ತಳಮಟ್ಟದಿಂದ ಸಹಕಾರಿ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದು ಅತಿ ಎತ್ತರಕ್ಕೆ ಬೆಳೆದು ನಿಂತು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಮೈಸೂರಿನ ಅಲ್ಲಿಯ ಪ್ರಭಾವಿ ರಾಜಕಾರಣಿಯಾಗಿ
ನಮ್ಮೆಲ್ಲರ ಆತ್ಮೀಯರು, ಈ ಸಹಕಾರಿಗಳ ಅತ್ಯಂತ ಈ ಪ್ರೀತಿಯ ನಮ್ಮ GT ದೇವೇಗೌಡರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಉಭಯ ಜಿಲ್ಲಾ KMFನ ಅಧ್ಯಕ್ಷರು, ಯುವ ನಾಯಕರು, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದಂಥ ನಮ್ಮ ಆತ್ಮೀಯರಾದಂಥ ಕೆ ಸುಚರಿ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಸಹಕಾರಿ ಕ್ಷೇತ್ರದ ಉತ್ತಮ ಸಾಧಕರು, ಸಹಕಾರಿ ರತ್ನ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನಿನ ಅಧ್ಯಕ್ಷರು, ಅತ್ಯುತ್ತಮ ಸಹಕಾರಿಯಾಗಿ ಯುವ ನಾಯಕರಾಗಿರುವಂಥ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ಯ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. KS ನವೀನ್ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಹಕಾರ ಮಾರಾಟ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಆರ್ ಶ್ರೀಧರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಡಿಷನಲ್ ರಿಜಿಸ್ಟರ್ ಆದಂಥ ಲಿಂಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು, ಹಿರಿಯ ಸಹಕಾರಿ ಆದಂಥ ನಮ್ಮ ವಿನಯ್ ಕುಮಾರ್ ಸುರಿಂಜಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಮ್ಮ ಸ್ಕ್ಯಾರ್ಸಿನ ಅಧ್ಯಕ್ಷರಾದಂಥ ರವೀಂದ್ರ ಕಂಬಳಿ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಮ್ಮ KMFನ MD ಅವರು, ನಮ್ಮ ಸಹಕಾರ ಮಾರಾಟ ಮಹಾಮಂಡಲದ ಜನರಲ್ ಮ್ಯಾನೇಜರ್ ಅವರು, GM ಅವರು, ಹಾಗೂ ನಮ್ಮ DR ಸಾಹೇಬ್ರವರು, ಉಪನಿಬಂಧಕರು ಎಲ್ಲರೂ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್ವರನ್ನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ವಿಶೇಷವಾಗಿ ಈ ಸಹಕಾರಿ ಉತ್ಸವಕ್ಕೆ, ಈ ಸಹಕಾರಿ ಸಪ್ತಾಹಕ್ಕೆ ಮೆರುಗು ನೀಡಿದಂಥ ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ, ಅದೇ ರೀತಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಸಹಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಮ್ಮ ವಿಶೇಷವಾಗಿ ಈ ಒಂದು ಸಹಕಾರಿ ಸಪ್ತಾಹ ಇಷ್ಟು ಮೆರುಗು ನೀಡಬೇಕಾಗಿದ್ರೆ ನಮ್ಮ ನವೋದಯ ಸ್ವಸಹಾಯ ಸಂಘದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾದಂಥ ಸಹಕಾರ ನೀಡಿದೆ. ಅದರೊಂದಿಗೆ ನಮ್ಮ ಪೊಲೀಸ್ ಅಧಿಕಾರಿಯವರು, ಉನ್ನತ ಮಟ್ಟದ ಅಧಿಕಾರಿಯಿಂದ ಹಿಡಿದು ಜವಾನರವರೆಗೆ ನಮಗೆ ಬಹಳ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಸರ್ವರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ, ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದಂಥ ಸರ್ವರಿಗೂ ಸ್ವಾಗತಿಸ್ತಾ, ನಮ್ಮ ಉಪಹಾರ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಅದನ್ನು ಆ ವ್ಯವಸ್ಥೆಯನ್ನು ನೀವು ಬಳಸಿಕೊಳ್ಳಬೇಕು ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಶುಭ ಹಾರೈಸ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನೆರಡು ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಇಂದಿನ ಸಮಾರಂಭವನ್ನ ಉದ್ಘಾಟಿಸಲಿರುವ ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಅಧ್ಯಕ್ಷರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಇವರು ಹಾರ, ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸಹಕಾರ ಮಹಾಮಂಡಳ ಬೆಂಗಳೂರು ಇವರಿಗೆ ಹಾರಾರ್ಪಣೆ, ಸಹಕಾರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಇದೀಗ ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಚಿವರು, ಕರ್ನಾಟಕ ಘನ ಸರ್ಕಾರ, ಸಹಕಾರ ಸಚಿವರಿಗೆ ಸವಿಶೇಷವಾಗಿ ಗೌರವದ ಸ್ಮರಣಿಕೆ, ಸಹಕಾರಿ ಶಾಲು ಹಾರಾರ್ಪಣೆಯೊಂದಿಗೆ ಸ್ವಾಗತ. ಇದೀಗ ಸನ್ಮಾನ್ಯ ಶ್ರೀ GT ದೇವೇಗೌಡ, ಮಾನ್ಯ ಶಾಸಕರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸಹಕಾರ ಮಹಾಮಂಡಳ, ಕರ್ನಾಟಕ ಘನ ಸರ್ಕಾರ, ಇವರಿಗೆ ಹಾರಾರ್ಪಣೆ, ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಅಖಿಲ ಕರ್ನಾಟಕ ಸಹಕಾರ ಸಪ್ತಾಹದ ನೇತೃತ್ವವನ್ನು ವಹಿಸಿಕೊಂಡಿರುವ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ, ಇವರಿಗೆ ಭಾಸ್ಕರ್ S ಕೋಟ್ಯಾನ್
ಹಾರಾರ್ಪಣೆಯೊಂದಿಗೆ ಸಹಕಾರಿ ಶಾಲಿನೊಂದಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಮತಿ ಕೆಪಿ ಸುಚರಿತಾ ಶೆಟ್ಟಿ, ಮಾನ್ಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟ ಮಂಗಳೂರು ಇವರಿಗೆ ಸದಾಶಿವ ಬುಳ್ಳಾಲ್ ಮಾನ್ಯ ನಿರ್ದೇಶಕರು ಶ್ರೀಯುತ ಎಸ್ ಬಿ ಜಯರಾಮ ರೈ, ಮಾನ್ಯ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ಹಾರಾರ್ಪಣೆ, ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇವರಿಗೆ ಶಾಲು ಹಾಕಿ ಹಾರಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಅಧ್ಯಕ್ಷರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ ಇವರಿಗೆ ಹಾರಾರ್ಪಣೆ, ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಶ್ರೀ ಐಕಳ ಬಾಬಾ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕೆಎಸ್ ನವೀನ್ ಕೆಸಿಎಸ್ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಇವರಿಗೆ ಸಹಕಾರಿ ಶಾಲು, ಹಾರಾರ್ಪಣೆ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಆರ್ ಶ್ರೀಧರ್ ಕೆಸಿಎಸ್ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು ಇವರಿಗೂ ಕೂಡ ಹಾರಾರ್ಪಣೆ ಮತ್ತು ಸಹಕಾರಿ ಶಾಲು, ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಿಷನಲ್ ರಿಜಿಸ್ಟರ್ ಶ್ರೀ ಲಿಂಗರಾಜು ಇವರಿಗೂ ಕೂಡ ಹಾರಾರ್ಪಣೆ, ಸಹಕಾರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಇವರಿಗೂ ಕೂಡ ಹಾರಾರ್ಪಣೆ, ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯರೇ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಸಹಕಾರಿ ತತ್ವದ ಅಡಿಯಲ್ಲಿ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಎನ್ನುವ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಮಟ್ಟದ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಉದ್ಘಾಟನೆ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ ಇವರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಇತರ ಸಹಕಾರ ಸಂಸ್ಥೆಗಳ ಆಶ್ರಯದಲ್ಲಿ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಗೌರವಾನ್ವಿತರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರು, ಒಬ್ಬ ಶ್ರೇಷ್ಠ ಸಹಕಾರಿಗಳು, ಸಹಕಾರಿ ತತ್ವ ನಂಬಿಕೆಯಿಂದ ಅನೇಕ ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಗೌರವಾನ್ವಿತರಾದ ಕೆ ಎನ್ ರಾಜಣ್ಣನವರೇ, ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ, ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಚಳವಳಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಹಕಾರ ಕ್ಷೇತ್ರ ಏನು ಎನ್ನುವಂಥದ್ದನ್ನು ತೋರಿಸಿಕೊಡುವುದರ ಮುಖಾಂತರ ಸಮಸ್ತ ಸಹಕಾರಿಗಳ ಮಾರ್ಗದರ್ಶಕರು, ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು, ಗೌರವಾನ್ವಿತರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು, ಇವತ್ತು ಸಹಕಾರಿ ಸಪ್ತಾಹದ ಧ್ವಜಾರೋಹಣ ಮಾಡುವುದರ ಮುಖಾಂತರ ಸಮಸ್ತ ಸಹಕಾರಿಗಳ ಪ್ರೀತಿ ಪಾತ್ರೆಗೆ ಕಾರಣೀಭೂತರಾದ ಮಾಜಿ ಸಹಕಾರ ಸಚಿವರು, ಪ್ರಸ್ತುತ ಶಾಸಕರು, ಗೌರವಾನ್ವಿತರಾದ ಜಿ ಟಿ ದೇವೇಗೌಡರವರೇ, ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಹಕಾರ ಇಲಾಖೆಯ ಅಧಿಕಾರಿ ವರ್ಗದವರೇ, ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಸದಸ್ಯರೇ, ನೆರೆದಂಥ ಎಲ್ಲ ಗೌರವಾನ್ವಿತ ಸಹಕಾರಿಗಳೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ
ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ 7 ದಿನಗಳ ಕಾಲ ಸಹಕಾರಿ ಕ್ಷೇತ್ರದ ಚಿಂತನ ಮಂಥನ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಸಹಕಾರಿ ಕ್ಷೇತ್ರ ಇನ್ನು ಹೇಗಿತ್ತು, ಇಂದು ಯಾವ ರೀತಿಯಲ್ಲಿ ಇದೆ, ಮುಂದೆ ಯಾವ ರೀತಿ ಇರಬೇಕು, ಯಾಕಂದ್ರೆ ಬದಲಾವಣೆ ಎನ್ನುವಂಥದ್ದು ನಿರಂತರ ಪ್ರಕ್ರಿಯೆ. ಅನೇಕ ಬದಲಾವಣೆಗಳನ್ನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಅಳವಡಿಸುವುದರ ಮುಖಾಂತರ ಇವತ್ತು ವೈಜ್ಞಾನಿಕ ಯುಗ, ಪೈಪೋಟಿ ಯುಗ, ವಾಣಿಜ್ಯ ಬ್ಯಾಂಕ್, ಖಾಸಗಿ ಬ್ಯಾಂಕ್ಗಳಿಗೆ ಸಾಕಷ್ಟು ಪೈಪೋಟಿ ಕೊಡುವ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಜನ ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೆ. ಈ 7 ದಿನಗಳ ಕಾಲ ಇವತ್ತು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ದಿವಂಗತ ಜವಾಹರ್ಲಾಲ್ ನೆಹರು ಸಹಕಾರಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದವರು. ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ. ವಿಶೇಷವಾಗಿ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದುಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೆ ದೇಶದ ಆರ್ಥಿಕತೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ಚಿಂತನೆಯನ್ನು ಹಮ್ಮಿಕೊಳ್ಳಿಕ್ಕೆ ಹೋಗಿ ಕಳೆದ 70 ವರ್ಷಗಳಿಂದಲೂ ಅವರ ಹುಟ್ಟುಹಬ್ಬ ನವೆಂಬರ್ 14ರಂದು ಇದರ ನೆನಪಿಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಿದ್ದೇವೆ. ಒಂದೊಂದು ವಿಚಾರಗಳ ಬಗ್ಗೆ ಒಂದೊಂದು ದಿನ ಸಾಕಷ್ಟು ಸಹಕಾರಿಗಳನ್ನು ಸೇರಿಸಿಕೊಂಡು ಜನರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಯುವ ಜನತೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಹೊಸ ಹೊಸ ಯೋಜನೆಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ತರುವುದರ ಮುಖಾಂತರ ಇನ್ನಷ್ಟು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಹೊಸ ಹೊಸ ಆವಿಷ್ಕಾರಗಳನ್ನು ಈ ಕ್ಷೇತ್ರದಲ್ಲಿ ತರುವುದರ ಮುಖಾಂತರ ದೇಶದ ಆರ್ಥಿಕತೆ ಇನ್ನಷ್ಟು ಬಲಪಡಿಸಬೇಕೆನ್ನುವಂಥ ಉದ್ದೇಶದಿಂದ ನಿರಂತರವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಗೌರವಾನ್ವಿತರೇ, ಇವತ್ತಿನ ಪ್ರಮುಖವಾದ ವಿಚಾರ ಸಾರ್ವಜನಿಕ ಖಾಸಗಿ ಸಹಕಾರಿ ಸಹಭಾಗಿತ್ವವನ್ನು ಬಲಪಡಿಸುವಂಥದ್ದು. ಸಹಕಾರಿ ರಂಗದಲ್ಲಿ ಇವತ್ತು ಸಹಕಾರ ಕ್ಷೇತ್ರ ಸಾಕಷ್ಟು ತಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 40%ಕ್ಕೂ ಹೆಚ್ಚು ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಗ್ರಾಮ ಮಟ್ಟದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹಕಾರಿ ಕ್ಷೇತ್ರದ ಮುಖಾಂತರ ಅವರ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ. ಸ್ಥಳೀಯವಾದ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿಯವರು ಇರ್ಬೋದು, ಸ್ಥಳೀಯ ಪ್ರಾಮಾಣಿಕ ನಿಷ್ಠಾವಂತ ದುಡಿಯುವ ಸಿಬ್ಬಂದಿ ವರ್ಗದವರ ಮುಖಾಂತರ ಜನರಿಗೆ ಬೇಕಾದ ಆರ್ಥಿಕ ಸೌಲಭ್ಯವನ್ನು ಕ್ಷಣಮಾರ್ಧದಲ್ಲಿ ನೀಡುವಂಥ ವ್ಯವಸ್ಥೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗ್ತಾ ಉಂಟು. ಇವತ್ತು ಕೇಂದ್ರದಲ್ಲಿ ಹಿಂದೆ ಸಹಕಾರ ಸಚಿವರಾಯ ಇರಲಿಲ್ಲ, ಸಹಕಾರ ಮಂತ್ರಿಗಳಿರಲಿಲ್ಲ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಒಂದು ಕಲ್ಪನೆ, ಒಂದು ಚಿಂತನೆ ಮುಖಾಂತರ ಇವತ್ತು ಕೇಂದ್ರದಲ್ಲಿ ಸಹ ಅಮಿತ್ ಶಾ ಅವರು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಮಂತ್ರಿಯಾಗಿ ಇದ್ದುಕೊಂಡು ಅನೇಕ ಬದಲಾವಣೆಗಳನ್ನು ಅಖಿಲ ಭಾರತ ಮಟ್ಟದಲ್ಲಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ದೂರದ ಕೇಂದ್ರದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಅನೇಕ ತಿದ್ದುಪಡಿಗಳು ಗೌರವಾನ್ವಿತ ನಮ್ಮ ಸಚಿವರ ಕರ್ನಾಟಕ ಘನ ಸರ್ಕಾರದ ಸಹಕಾರ ಸಚಿವರಾದ KN ರಾಜಣ್ಣನವರು ಸಹಕಾರಿ ಕ್ಷೇತ್ರದಲ್ಲೇ ತಮ್ಮನ್ನು ತೊಡಗಿಸಿಕೊಂಡವರು. ಅನೇಕ ವಿಚಾರಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ತಿದ್ದುಪಡಿ ಆಗಬೇಕು, ಬದಲಾವಣೆ ಆಗಬೇಕು, ಇನ್ನಷ್ಟು ಸೇವೆ ಜನರಿಗೆ ಸಿಗಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ಜನ ಸಹಕಾರಿಗಳನ್ನು ಸೇರಿಸಿಕೊಂಡು ಈಗಾಗಲೇ ಅದಕ್ಕೆ ಕಾರ್ಯತತ್ಪರತೆಯಾಗಿದ್ದಾರೆ. ಬದಲಾವಣೆಗಳನ್ನು ಮಾಡ್ತಾರೆ. ಜನರಿಗೆ ಇನ್ನಷ್ಟು ಸರಳೀಕರಣವಾಗಿ ಅತ್ಯಂತ ತ್ವರಿತಗತಿಯಲ್ಲಿ ಸೇವೆ ಸಿಗಬೇಕು. ಸಹಕಾರಿ ಕ್ಷೇತ್ರದ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ಸಾಕಷ್ಟು ಮಾಹಿತಿ ಕೊಡುವುದರ ಮುಖಾಂತರ ಗ್ರಾಮ ಮಟ್ಟದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹಕಾರಿ ಕ್ಷೇತ್ರದಿಂದ ಪ್ರಯೋಜನ ಆಗಬೇಕು, ಇನ್ನಷ್ಟು ಸಹಕಾರಿ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕೆನ್ನುವಂಥ ಚಿಂತನೆಯನ್ನು ನಮ್ಮ ಗೌರವಾನ್ವಿತ ಸಚಿವರಾದ KN ರಾಜಣ್ಣನವರು ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ಮಂಡನೆ ಮಾಡಿದ್ದಾರೆ. ಇನ್ನಷ್ಟು ಬದಲಾವಣೆಗಳನ್ನು ಮುಂದಿನ ದಿನಗಳಲ್ಲಿ ತರುವವರಿದ್ದಾರೆ. ವಿಶೇಷವಾಗಿ ಇವತ್ತು ಸಾಕಷ್ಟು ಜನ ಸಹಕಾರಿಗಳು ಸೇರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನವೋದಯ ಸ್ವಸಹಾಯ ಸಂಘದ ಸದಸ್ಯರು ಇವತ್ತು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ರ ನೇತೃತ್ವದಲ್ಲಿ ಮಹಿಳೆಯರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅವರ ಆರ್ಥಿಕ ಅಭಿವೃದ್ಧಿ, ಅವರು ಮಾಡಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ನೀಡುವುದರ ಮುಖಾಂತರ ಇವತ್ತು ಸ್ವಉದ್ಯೋಗಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡುವುದರ ಮುಖಾಂತರ ಈಗಾಗಲೇ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಅವರ ಬೇರೆ ಏನೇನು ಆಸೆ ಆಕಾಂಕ್ಷೆಗಳಿವೆ
ಅವರ ಬೇಡಿಕೆ ಇದೆ. ಆರ್ಥಿಕ ವ್ಯವಸ್ಥೆ ಇರ್ಬೋದು, ಅವರ ಕುಟುಂಬದ ಸದಸ್ಯರಿಗೆ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗ ಇರ್ಬೋದು, ಇದೆಲ್ಲವನ್ನು ಇವತ್ತು ಸಮಾಜಕ್ಕೆ ನೀಡುವಂತ ಶ್ರೇಷ್ಠವಾದ ಕೆಲಸವನ್ನು ನಮ್ಮ ನಾಯಕರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಮಾಜಕ್ಕೆ ಅರ್ಪಣೆ ಆಗ್ತಾ ಇದೆ. ಗೌರವಾನ್ವಿತರು ಇವತ್ತು ಸಾಕಷ್ಟು ಜನಸ್ತೋಮ ಇಲ್ಲಿ ಸೇರಿದ್ದಾರೆ. ವಿನಂತಿ ಇಷ್ಟೇ, ಯುವ ಜನತೆ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು. ಯುವ ಜನಕ್ಕೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗುವುದರ ಮುಖಾಂತರ ಇನ್ನಷ್ಟು ಹೊಸ ಹೊಸ ಯೋಚನೆಗಳನ್ನು ಯುವಕರು ಈ ಸಹಕಾರಿ ಕ್ಷೇತ್ರದಲ್ಲಿ ತರುವುದರ ಮುಖಾಂತರ ಅನೇಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇವತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಸ್ವಲ್ಪ ದೂರ ಆಗ್ತಾರೆ ಜನ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇರುವಂಥ ಅಧಿಕಾರಿ ವರ್ಗದವರಿಂದ ನಮ್ಮ ಆರ್ಥಿಕ ಸಂಪನ್ಮೂಲ ಅಥವಾ ನಮ್ಮ ಅವಶ್ಯಕತೆ ಇವತ್ತು ಈಡೇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಅವರು ಈಗಾಗಲೇ ಮನಗಂಡಿದ್ದಾರೆ. ಆದ್ರಿಂದ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಎರಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಇವತ್ತು ಸಹಕಾರಿ ಕ್ಷೇತ್ರ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಗತಿ ಹೊಂದ್ತಾ ಉಂಟು, ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಉಂಟು. ಇನ್ನಷ್ಟು ಸಹಕಾರಿಗಳು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇನ್ನಷ್ಟು ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ಈ ಅಖಿಲ ಭಾರತ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಏನು ಆಚರಣೆ ಇವತ್ತು ದೇಶಾದ್ಯಂತ ಆಗ್ತಾ ಇದೆ, ಅದಕ್ಕೆ ಅರ್ಥಪೂರ್ಣವಾದ ವ್ಯವಸ್ಥೆಯನ್ನು ಇವತ್ತು ನಾವೆಲ್ಲ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಕಲ್ಪಿಸಲೇಬೇಕು. ಅದರಲ್ಲೂ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಉಂಟು. ನೂರಾರು ಸಾವಿರಾರು ಸಹಕಾರಿ ಸಂಸ್ಥೆಗಳು ಇವತ್ತು ತಮ್ಮದೇ ಆದ ಬೇರೆ ಬೇರೆ ವ್ಯವಹಾರ ಮಾಡುವುದರ ಮುಖಾಂತರ ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ಅದಕ್ಕೆ ಪ್ರಾಮುಖ್ಯತೆ ನೀಡುವುದರ ಮುಖಾಂತರ ಇವತ್ತು ಸಾಕಷ್ಟು ಜನ ಕೃಷಿಕರಿಗೆ, ಹೈನುಗಾರರಿಗೆ ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಹಾಯವನ್ನು ನೀಡುವಂಥ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ಇಂಥ ಕ್ಷೇತ್ರವನ್ನು ನಾವೆಲ್ಲ ಬೆಳೆಸೋಣ, ಬೆಳಗೋಣ. ತನ್ಮೂಲಕ ಸಹಕಾರಿ ಕ್ಷೇತ್ರದ ಮುಖಾಂತರ ನಮ್ಮ ಎಲ್ಲ ಆರ್ಥಿಕ ವ್ಯವಸ್ಥೆಗಳನ್ನು ಬಲಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜಿಲ್ಲೆಯ ಜನಪ್ರಿಯ ಸಂಸದರು, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಸೇವೆ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಎತ್ತರಕ್ಕೆ ಬೆಳೆದ ಅತ್ಯಂತ ಪ್ರಾಮಾಣಿಕ ಮತ್ತು ಸಜ್ಜನಿಕೆಯ ಎಲ್ಲರೊಂದಿಗೆ ಎಲ್ಲರಾಗಿ ಬೆರೆಯುವ ನಮ್ಮೆಲ್ಲ ಪ್ರೀತಿಯ ನಳಿನ್ ಕುಮಾರ್ ಕಟೀಲ್ ರವರು ನಮ್ಮ ಈ ಸಹಕಾರಿ ಸಪ್ತಾಹಕ್ಕೆ ಆಗಮಿಸಿದ್ದಾರೆ. ಸರ್ವ ಸಹಕಾರಿಗಳ ಪರವಾಗಿ ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅವರನ್ನು ಹಾಲು ಹೊದಿಸಿ ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ, ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆಯಿಂದ ಸಹಕಾರ ನೀಡಿದಂಥ ಒಬ್ಬ ಸರಳ ವ್ಯಕ್ತಿತ್ವದ ಮೇಯರ್ ಸುಧೀರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸಹಕಾರಿಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ನಮ್ಮ ಅಧ್ಯಕ್ಷರು ಶಾಲು ಹೊದಿಸಿ ಅಭಿನಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಮೆರುಗು ನೀಡುವಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಪೀಕರ್ ನಮ್ಮವರೇ, ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ಶಾಸಕರು, ಪ್ರಾಯದಲ್ಲಿ ಕಿರಿಯರಾದರೂ ಕೂಡ ಅವರು ಅನೇಕ ಬಾರಿ ನಮ್ಮ ಜಿಲ್ಲೆಯ ಶಾಸಕರಾಗಿ ಈ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಯ ಪ್ರೀತಿಗೆ ಪಾತ್ರರಾದಂಥ ಸರಳ ಸಜ್ಜನಿಕೆಯ ಸಾಮಾನ್ಯ ವ್ಯಕ್ತಿತ್ವದ ನಮ್ಮೆಲ್ಲ ಅವರು ಕೂಡ ಒಬ್ಬ ಸಹಕಾರಿಯಾಗಿ ಅವರ ತಂದೆ UT ಫರೀದ್ ಅವರು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇಂದು ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರನ್ನು ನಮ್ಮ ಎಲ್ಲ ಸಹಕಾರಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಾದ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅವರನ್ನು ಶಾಲು ಹೊದಿಸಿ ಅಭಿನಂದಿಸ್ತಾ ಇದ್ದಾರೆ. ಕೃತಜ್ಞತೆಗಳು. ದೀಪದಿಂದ ನಮ್ಮ ಜೊತೆ ಶ್ರೀಯುತ ವೇದವ್ಯಾಸ ಕಾಮತ್
ಮಾನ್ಯ ಶಾಸಕರು ನಮ್ಮ ಜೊತೆಯಾಗಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಹಕಾರಿ ಶಾಲು ಹಾರಾರ್ಪಣೆ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಡಿ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮಾನ್ಯ ಅಧ್ಯಕ್ಷರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ಹಾರಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಹರಿದು ಬರಲಿ ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ ಹರುಷದ ಹೊನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಮಟ್ಟದ 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಅಧಿಕೃತ ಉದ್ಘಾಟನೆ ಸನ್ಮಾನ್ಯ ಶ್ರೀ ಕೆ.ಎನ್. ರಾಜಣ್ಣ ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಘನ ಸರ್ಕಾರ ಇವರ ದಿವ್ಯ ಹಸ್ತದಿಂದ. ಸನ್ಮಾನ್ಯ ಶ್ರೀ ಕೆ.ಎನ್. ರಾಜಣ್ಣ ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ 119 ವರ್ಷಗಳ ಇತಿಹಾಸವಿರುವ ಈ ಭಾರತ ಕರ್ನಾಟಕದ ಸಹಕಾರಿ ಕ್ಷೇತ್ರ ಇವತ್ತು 5 ಟ್ರಿಲಿಯನ್ ಆರ್ಥಿಕತೆಯತ್ತ ಸಾಗ್ತಾ ಇರುವಾಗ ಕರ್ನಾಟಕ ಘನ ಸರ್ಕಾರದ ಸಹಕಾರ ಸಚಿವರ ಸ್ಥಾನವನ್ನ ಅತ್ಯಂತ ವ್ಯವಸ್ಥಿತವಾಗಿ ಒಬ್ಬ ಸಹಕಾರಿಯಾಗಿ ಮುನ್ನಡೆಸುವಂತಹ ಬಲಿಷ್ಠ ನಾಯಕತ್ವ ಸನ್ಮಾನ್ಯ ಶ್ರೀ ಕೆ.ಎನ್. ರಾಜಣ್ಣ ಗೌರವದ ಅಭಿಮಾನದ ಸನ್ಮಾನ. ಕರ್ನಾಟಕ ರಾಜ್ಯ ಮಟ್ಟದ 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಪ್ರಯುಕ್ತ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರು ಬಲಿಷ್ಠ ನಾಯಕರು ಒಬ್ಬ ಅತ್ಯದ್ಭುತ ಸಹಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಸಹಕಾರಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿಮಾನದ ಗೌರವದ ಸನ್ಮಾನ. ನಮ್ಮೆಲ್ಲರ ಸಹಕಾರಿಗಳಿಗೆ ಅಜಾತ ಶತ್ರುವಾಗಿರುವ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಯನ್ನು ಗೈದಿರುವ ನಮ್ಮ ಉಭಯ ಜಿಲ್ಲೆಯ ಪ್ರತಿಯೊಂದು ಸಹಕಾರಿ ಸಂಸ್ಥೆಗೂ ಕೂಡ ಆಧಾರ ಸ್ತಂಭವಾಗಿರುವ ನಮ್ಮ ನೆಚ್ಚಿನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲ ಸಹಕಾರಿ ಕ್ಷೇತ್ರದ ಸೋಲಿಲ್ಲದ ಸರದಾರ, ಈ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ನಮ್ಮೆಲ್ಲರಿಗೂ ಕೂಡ ಹೊಸತನವನ್ನು ತೋರಿಸಿಕೊಟ್ಟಂಥ, ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಮೆರುಗನ್ನು ತೋರಿಸಿಕೊಟ್ಟಂಥ
ಎಲ್ಲ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘಗಳು ಕೂಡ ಹವಾನಿಯಂತ್ರಿತ ಸಂಘಗಳಾಗಿ ಪರಿವರ್ತನೆಗೊಂಡು ಜನರ ಸೇವೆ ಮಾಡಲಿಕ್ಕೆ ನಿರಂತರವಾಗಿ ನೀವು ಜನರ ಒಲವನ್ನು ಗಳಿಸಿ ಎಂಬ ಸಂದೇಶವನ್ನು ನೀಡುವಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ನಮ್ಮ ಎಲ್ಲ ಸಚಿವರಾದಂಥ ಕೆ ಎನ್ ರಾಜಣ್ಣರವರು ಹಾಗೂ ನಮ್ಮ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು, ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಇಂದಿನ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ರವರು, ನಮ್ಮ ಜಿ ಟಿ ದೇವೇಗೌಡರು ಅವರು, ನಮ್ಮ ಸಹಕಾರಿ ಕ್ಷೇತ್ರದ ಇನ್ನೊಬ್ಬ ದಿಗ್ಗಜ, ಅವರಿಗೆಲ್ಲ ಅತ್ಯಂತ ಆತ್ಮೀಯರಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ ಕಾಮತ್ರು, ನಮ್ಮ ಅಧ್ಯಕ್ಷರು ರಾಜಕೀಯ ರಹಿತವಾಗಿ ಪ್ರತಿಯೊಬ್ಬರಿಗೂ ಸಹಕಾರಿ ಕ್ಷೇತ್ರದಲ್ಲಿ ನ್ಯಾಯ ಒದಗಿಸಿಕೊಡಬೇಕೆಂಬ ಸಂದೇಶವನ್ನು ಎಲ್ಲರಿಗೆ ಒದಗಿಸಿಕೊಟ್ಟಂತ ಒಬ್ಬ ನಾಯಕರು. ಇಲ್ಲಿ ಇದ್ದಂಥ ನವೋದಯ ಸಂಘಗಳನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ 5 ಜಿಲ್ಲೆಯಲ್ಲಿ 35,000 ಸಂಘಗಳನ್ನು ರಚಿಸಿ 3.5 ಲಕ್ಷ ನಮ್ಮ ನವೋದಯ ಕುಟುಂಬಗಳಿಗೆ ಭದ್ರತೆಯನ್ನು ಒದಗಿಸಿದಂಥ ಒಬ್ಬ ಮಹಾನ್ ನಾಯಕರಿದ್ರೆ ಅದು ಸನ್ಮಾನ್ಯ ಎಂ ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ನಾನು ಇವತ್ತು ಬೆಳಿಗ್ಗೆ ನಾವೆಲ್ಲ ಹೇಳಿದೆವು ಸಹಕಾರಿಗಳು ನಿಮ್ಗೊಂದು ಸನ್ಮಾನ ಮಾಡಬೇಕು ಅಂತ. ಆದರೆ ಅವರು ಹೇಳಿದ ಒಂದೇ ಮಾತು, ನೀವು ಯಾವತ್ತೂ ನನಗೆ ಸನ್ಮಾನ ಮಾಡ್ತೀರಿ, ನೀವು ಮಾಡುವಂಥ ಸನ್ಮಾನ ನಾನು ನಮ್ಮ ಸಚಿವರು ಒಪ್ಪಿದ್ರೆ ಮಾತ್ರ ಸ್ವೀಕಾರ ಮಾಡುವುದು ಅಂತ. ನಮ್ಮ ಸಚಿವರಿಗೆ ಹೇಳಿದ ತಕ್ಷಣ ಅವರು ಹೇಳಿದ್ರು, ನೀವು ಮೊದಲು ಸನ್ಮಾನ ಮಾಡಬೇಕಾಗಿರುವುದು ಎಂ ಎನ್ ರಾಜೇಂದ್ರ ಕುಮಾರ್ರಿಗೆ ಅಂತ. ಇಂದು ಅವರಿಗೆ ನಾವೆಲ್ಲ ಸೇರಿ ಸನ್ಮಾನಿಸ್ತಾ ಇದ್ದೇವೆ. ತಮ್ಗೆಲ್ಲರಿಗೂ ನಮ್ಮ ಅಧ್ಯಕ್ಷರ ಪರ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆಮೆಗತಿಯಲ್ಲಿ ಸಾಗುತ್ತಿರುವ ಸಹಕಾರಿ ಕ್ಷೇತ್ರವನ್ನ ರಾಷ್ಟ್ರೀಯ ಬ್ಯಾಂಕುಗಳಿಗೆ ಸರಿಸಮಾನವಾಗಿ ಬೆಳೆಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡ ಉಡುಪಿ ಇದರ ಸರ್ವ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನದಿಂದ ಸಲ್ಲಿಸುವ ಗೌರವದ ಅಭಿಮಾನದ ಸನ್ಮಾನ. ಈ ನಮ್ಮ ಸ್ಪೀಕರ್ ಆಗಿ ಇರುವಂಥ ನಮ್ಮೆಲ್ಲರ ಜನಪ್ರಿಯ ಜನನಾಯಕರು, ಎಲ್ಲರೊಂದಿಗೂ ಪ್ರೀತಿಯಿಂದ ಬೆರೆಯುವಂಥ ಸಹಕಾರಿ ಕ್ಷೇತ್ರದಲ್ಲಿ ನಿರಂತರ ನಮ್ಮೊಂದಿಗಿರುವ ಯು ಟಿ ಖಾದರ್ ಅವರಿಗೆ 12:30 ಗಂಟೆಗೆ ಬೆಂಗಳೂರಿನ ನಿರ್ಗಮಿಸಲಿಕ್ಕಿರುವುದರಿಂದ ಅವರೊಂದು ಮನವಿ ಮಾಡಿದರು, ನಾನು ಆದಷ್ಟು ಶೀಘ್ರ ನನಗೊಂದು ಅವಕಾಶ ಕೊಡಬೇಕು ಅಂತ. ಆದ್ದರಿಂದ ನಮ್ಮನ್ನೆಲ್ಲ ಉದ್ದೇಶಿಸಿ ಅವರು ತಮ್ಮ ಅನಿಸಿಕೆಯ ಸಂದೇಶವನ್ನು ನೀಡಬೇಕು ಅಂತ ಅವರ ಹತ್ರ ಮನವಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ವಿವಿಧ ಸಹಕಾರಿ ಮಹಾಮಂಡಲ ಮತ್ತು ಬ್ಯಾಂಕಿನ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ನ ಸಹಕಾರದೊಂದಿಗೆ ಏರ್ಪಡಿಸಲ್ಪಟ್ಟಂತಹ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಇವತ್ತಿನ ಸಮಾರಂಭದ ಉದ್ಘಾಟನೆ ಮಾಡಿ ತನ್ನ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮ್ಗಳ ಅತ್ಯಂತ ಗೌರವಿತರು, ನಮ್ಗಳಿಗೆ ಹಿರಿಯರಾಗಿರುವಂತಹ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರೇ, ವೇದಿಕೆಯ ಮೇಲೆ ಉಪಸ್ಥಿತವಂತಹ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆ ನೀಡ್ತಂತಹ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡ ಅವರೇ, ನಮ್ಮೆಲ್ಲರ ಆತ್ಮೀಯರು ಮಂಗಳೂರು ಕ್ಷೇತ್ರ ಸಂಸದರಾಗುವಂತಹ ಸನ್ಮಿತ್ರ ಅಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಮಂಗಳೂರು ಕ್ಷೇತ್ರ ಶಾಸಕರು ಸನ್ಮಿತ್ರ ಅಂತ ಶ್ರೀ ವೇದವ್ಯಾಸ್ ಕಾಮತ್ರವರೇ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಸಂಘ ಒಕ್ಕೂಟ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ KP ಸುಚರಿತಾ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಗೌರವ ಗಣ್ಯಾತಿ ಗಣ್ಯ
ಅತಿಥಿಗಳೇ, ಕಾರ್ಯಕ್ರಮವನ್ನು ನಿರೂಪಿಸುವಂಥ ಸನ್ಮಿತವಂತ ದೇವಪ್ರಸಾದ್ ಶೆಟ್ಟಿರವರೇ, ನನ್ನ ಮುಂದಿರುವ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಂಥ ಅತ್ಯಂತ ಗೌರವಿತರು, ಹಿರಿಯ ಗಣ್ಯ ವ್ಯಕ್ತಿಗಳೇ, ಗುರು ಹಿರಿಯರೇ, ವಿವಿಧ ಮಹಾಮಂಡಲ ಮತ್ತು ವಿವಿಧ ಸಹಕಾರಿ ಬ್ಯಾಂಕಿನ ಇವತ್ತು ನಿರ್ದೇಶಕ ಮತ್ತು ಅಧ್ಯಕ್ಷರುಗಳೇ, ಇಲ್ಲಿ ಸೇರಿರುತ್ತಿರುವ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ಸದಾವಕಾಶವನ್ನು ಕೊಟ್ಟಾಗ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯ ಸಹಕಾರ ಸಪ್ತಾಹ ಮಾಡುವ ಮೂಲಕ ಇಡೀ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮದೇ ಆದ ಗೌರವವನ್ನು ಮತ್ತೆ ಒದಗಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಅದಕ್ಕಾಗಿ ನಮಗೆ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಅತ್ಯಂತ ಸಾಮರ್ಥ್ಯದಿಂದ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರಯೋಜನಕಾರಿಯಾಗಿ ಕಾರ್ಯಕ್ರಮದಲ್ಲಿ ಇವತ್ತು ಹಮ್ಮಿಕೊಳ್ತಾರೆ ಅಂತೇಳಿ ಮತ್ತೊಮ್ಮೆ ಈ ಒಂದು ಸಹಕಾರಿ ಸಪ್ತಾಹ ಇವತ್ತು ಸಾಬೀತುಪಡಿಸಿದಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಸಹಕಾರಿ ಕ್ಷೇತ್ರ ಇಡೀ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ಸಮಾಜ ಇವತ್ತು ಅತ್ಯಂತ ಅಭಿವೃದ್ಧಿ ಒಂದು ಗ್ರಾಮ ಮಟ್ಟದ ಜನಸಾಮಾನ್ಯರು ಕೂಡ ಸ್ವಾವಲಂಬನೆಯ ಬದುಕು ಇವತ್ತು ಕಾಣಲಿಕ್ಕೆ ಒಂದು ಆತ್ಮವಿಶ್ವಾಸ ಜೀವನ ಮಾಡಿ ತಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣ ಪಡ್ಕೊಂಡು ಉತ್ತಮವಾದ ಸ್ಥಾನದಲ್ಲಿ ಇರಲಿಕ್ಕೆ ಅದಕ್ಕೆ ಪ್ರಮುಖವಾಗಿ ಸಹಕಾರಿ ಕ್ಷೇತ್ರ ಅದರ ಒಂದು ಕಾರ್ಯಚಟುವಟಿಕೆ ಮತ್ತು ಸಹಕಾರ ಮಾಡಿದ್ದು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ಬಹುಶಃ ಯಾಕೆಂತ ಹೇಳಿದರೆ 10 ಕೈಗಳು ಒಟ್ಟಿಗೆ ಸೇರಿ ಒಂದು ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಿದಾಗ ಅದೆಲ್ಲ ಕೂಡ ಅತ್ಯುತ್ತಮವಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಸಹಕಾರಿ ಕ್ಷೇತ್ರ ಇವತ್ತು ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೆ, ಯಾವೊಂದು ಕಾಲಘಟ್ಟದಲ್ಲಿ ಯಾಕೆಂತ ಹೇಳಿದರೆ ಯಾವೊಂದು ಕಾಲಘಟ್ಟದಲ್ಲಿ ಯಾಕೆ ಇವತ್ತು ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ, ಭಾಳ ಹಿಂದಿನಿಂದಲೂ ಕೂಡ ಇವತ್ತು ಪ್ರಾರಂಭ ಆಗಿದೆ. ಜನಸಾಮಾನ್ಯವನ್ನು ಸೇರಿಸಿಕೊಂಡು ಜನರಿಗೆ ಬೇಕಾಗುವಂಥ ಯೋಜನೆ ಹಮ್ಮಿಕೊಂಡು ಅದಕ್ಕೆ ಬೇಕಾಗುವಂಥ ಆರ್ಥಿಕವಾದ ಸಹಾಯ ಕೊಡುವಂತಹ ದೂರದರ್ಶಿತ್ವದ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಮ್ಮಲ್ಲಿ ಭಾಳಷ್ಟು ನ್ಯಾಷನಲೈಸೇಷನ್ ಬ್ಯಾಂಕ್ ಇದೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಅವರು ಕೂಡ ಸೇವೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಒಂದೇ ವ್ಯತ್ಯಾಸ, ಇವತ್ತು ಸಹಕಾರಿ ಬ್ಯಾಂಕ್ ಮತ್ತು ನ್ಯಾಷನಲೈಸ್ ಬ್ಯಾಂಕಿಗೆ ಒಂದು ದೊಡ್ಡ ಮಟ್ಟದ ವ್ಯತ್ಯಾಸ ಯಾವುದಂತ ಹೇಳಿದರೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಜನರ ಆಸ್ತಿ ಮತ್ತು ಕಿಸೆಯನ್ನು ನೋಡಿ ಲೋನ್ ಕೊಡ್ತೇವೆ ಹೊರತು ಜನರ ಮುಖವನ್ನು ನೋಡಿ ಕೊಡುವಂಥ ಲೋನ್ ಇದ್ದರೆ ಅದು ಸಹಕಾರಿ ಲೋನ್ ಅಂತ ಮಾತ್ರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಅವರು ಕೂಡ ಈ ರೀತಿ ನ್ಯಾಷನಲ್ ಬ್ಯಾಂಕ್ ಕೂಡ ಸಹಕಾರಿ ಕ್ಷೇತ್ರದಿಂದ ಭಾಳಷ್ಟು ಕಲಿಲಿಕ್ಕಿದೆ, ನಮ್ಮ ಜನರಿಗೆ ಪ್ರಯೋಜನ ಆಗುವಂಥ ಹಲವಾರು ಯೋಜನೆ ಕೂಡ ಅವರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರದ ಮುಖಾಂತರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಹಲವಾರು ಯೋಜನೆಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಇರುವಂಥ ಅವಕಾಶ ಆಗ್ತದೆ. ಇವತ್ತು ಸ್ವಸಹಾಯ ಸಂಘಗಳಲ್ಲಿ ಕೊಡೋ ಎಲ್ಲ ಯೋಜನೆ ಕೊಡಬಹುದು, ಇದರ ಮುಖಾಂತರ ಬರುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಅದು ಇನ್ನಷ್ಟು ಕಾರ್ಯಕ್ರಮ ತರುವಂಥ ಅವಕಾಶ ಆಗಲಿ. ನಮ್ಮ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಅತ್ಯಂತ ಹಿರಿಯರು, ಸಹಕಾರ ಸಚಿವರಾಗ ಸನ್ಮಾನ್ಯ ರಾಜಣ್ಣನವರಿಗೆ ಇರಲಿ ಅಥವಾ GT ದೇವೇಗೌಡರು ಇರಲಿ, ನಾವು ಬಹುಶಃ ಸಹಕಾರಿ ಕ್ಷೇತ್ರದ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಅವರು ಭೀಷ್ಮರಾಗಿದ್ದಾರೆ, ಅತ್ಯಂತ ಭಾಳಷ್ಟು ಅನುಭವಸ್ಥರಿದ್ದಾರೆ, ಪ್ರತಿಯೊಂದು ವಿಚಾರ ಕೂಡ ಗೊತ್ತಿದೆ. ನಾನು ಭಾಳಷ್ಟು ಇಲ್ಲಿಂದ ತುಮಕೂರಿಗೆ ನಮ್ಮ ಬರ ಬಂದಂಥ ಸಂದರ್ಭದಲ್ಲಿ ನಾವೊಂದು ವೀಕ್ಷಣೆ ಹೋದಾಗ ಇಡೀ DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದುಕೊಂಡು ಯಾರೆಲ್ಲ ಬರ ಪೀಡಿತರಾಗಿದ್ದಾರೆ ಇಡೀ ಜಿಲ್ಲೆಯರಿಗೂ 24 ಗಂಟೆ ಊಟದ ವ್ಯವಸ್ಥೆ ಮಾಡದಿದ್ದರೆ ರಾಜಣ್ಣನವರ ಬಹುಶಃ ಸಹಕಾರಿ ಕ್ಷೇತ್ರ ಅಂತ ನಾನು ಇವತ್ತು ಕೂಡ ನೆನಪಿಸಲಿಕ್ಕೆ ನಾನು ಇವತ್ತು ಅಲ್ಲಿ ಹೋಗಿದ್ದೆ, ಎಲ್ಲ ಪಾವಗಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ. ಆಗ ನಾನು ಶಾಸಕನಾಗಿ ಕೂಡ ಇರಲಿಲ್ಲ, ಆ ಕಾರಣ ನಾನು ಪರಮೇಶ್ವರ್ ಜೊತೆಗೆ ನಾನು ಅಬ್ಸರ್ವರ್ ಆಗಿ ನಾನು ಬಂದಿದ್ದೆ. ಆದ ಕಾರಣ ರಾಜಣ್ಣನವರಿರಲಿ ನಮ್ಮ GT ದೇವೇಗೌಡರಿರಲಿ ಸಹಕಾರ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ಅನುಭವ, ಅವರದೇ ವಿಚಾರ ಅವರೆಲ್ಲೂ ಕೂಡ ನಿಮಗೆ ಹೇಳಲಿಕ್ಕಿದ್ದಾರೆ. ನಾನು ದೀರ್ಘವಾಗಿ ಮಾತಾಡದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಒಂದು ಗೌರವ ಮತ್ತು ಗುರುತಿಸಿಕೊಳ್ಳುವಂಥ ಬ್ಯಾಂಕ್ ಆಗಿ ಇವತ್ತು ಪರಿವರ್ತನೆ ಇವತ್ತು ಆಗಿದೆ. ಎಲ್ಲ ರೀತಿಯ ಆಧುನಿಕ ತಂತ್ರಜ್ಞಾನ ಒಳಪಟ್ಟು ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿಯ ಒಂದು ಸಹಕಾರಿ ಬ್ಯಾಂಕ್ ಇರಬೇಕು ಅಥವಾ ಕಮರ್ಷಿಯಲೈಸ್ ಬ್ಯಾಂಕಿನ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಇದ್ದಿದ್ದರೆ ಅದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕಿನಲ್ಲಿ ಇದೆ ಅಂತ ಹೇಳಿ ನಮಗೆ ಅತ್ಯಂತ ಸಂತೋಷ. ಅದಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇದಕ್ಕೆ ಸಹಕಾರ ಪ್ರತಿಯೊಬ್ಬರು ಕೂಡ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಂದೆ ಯಾವ ರೀತಿಯಲ್ಲಿ ನಮಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಹಕಾರ ಮಂಡಳಿ ತಮ್ಮ ಅಧಿಕಾರದಲ್ಲಿ ಏನೆಲ್ಲ ಇವತ್ತು ಆ ಒಂದು ಸಹಕಾರ ಕೊಡಲಿಕ್ಕೆ ಸಾಧ್ಯವಿದೆಯಾ ಆ ಎಲ್ಲ ರೀತಿಯ ಸಹಕಾರ ನಮ್ಮ ಈ ಸಂಸ್ಥೆಗೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ
ಇವತ್ತಿನ ದಿನ ಭಾಳಷ್ಟು ಆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಆ ಗೌರವ ಮತ್ತು ಸನ್ಮಾನ ಸ್ವೀಕರಿಸುವಂಥ ಕಾರ್ಯಕ್ರಮ ಕೂಡ ಇದೆ. ಅದಕ್ಕಾಗಿ ಎಲ್ಲರೂ ಯಾರೆಲ್ಲ ಇವತ್ತು ಆ ಒಂದು ಗೌರವ ಪಡ್ಕೊಳ್ತಿದ್ದೀರಾ ನಿಮ್ಗೆಲ್ಲರಿಗೂ ನಾನು ಅಭಿನವ ಶುಭಾಶಯ ಸಲ್ಲಿಸ್ತೇನೆ. ನಿಮಗೆ ಕೊಡುವಂಥ ಗೌರವ ಬಹುಶಃ ಮುಂದಿನ ದಿನ ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಪ್ರೇರಣೆ, ಒಂದು ಪ್ರೋತ್ಸಾಹದ ಒಂದು ಕಾರ್ಯಕ್ರಮ ಇವತ್ತು ಆಗಲಿ. ಬಹುಶಃ ಅವರು ಕೂಡ ನಿಮ್ಮಷ್ಟೇ ಉತ್ತಮ ಕೆಲಸ ಮಾಡಿಕೊಂಡು ಮುಂದೆ ನಾನು ಕೂಡ ಪ್ರಶಸ್ತಿ ಪಡ್ಕೊಳ್ಬೇಕೆಂಬ ಭಾವನೆ ಮುಖಾಂತರ ಅತ್ಯುತ್ತಮ ಕೆಲಸ ಇವತ್ತು ನಿರ್ವಹಿಸಿ ಅಂತ ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ನಮ್ಮ ಜೊತೆ ಸಹಕಾರಿಗಳೆಲ್ಲರಿಗೂ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಶುಭಾಶಯಗಳು. ಉತ್ಕೃಷ್ಟ ಗುಣಮಟ್ಟ, ರುಚಿ ಮತ್ತು ತಾಜಾತನಕ್ಕೆ ಮತ್ತೊಂದು ಹೆಸರೇ ನಂದಿನಿ. ಹೌದು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮನೆ ಮನೆಯ ಮಾತಾಗಿದೆ. ಗ್ರಾಹಕರ ಅಭಿಲಾಷೆಯಂತೆ 40 ವಿವಿಧ ಶ್ರೇಣಿಯ ನಂದಿನಿ ಸಿಹಿ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ಪ್ರತಿ ವರ್ಷದ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ನೂತನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ ಕೀರ್ತಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಾಗಿದೆ. ಅದರಂತೆ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಉಭಯ ಜಿಲ್ಲೆಗಳ ಗ್ರಾಹಕರ ಬೇಡಿಕೆಯಂತೆ ಈಗ ಉತ್ಪನ್ನಗಳ ಮೇಲಿರುವ ಪದರವನ್ನು ಸರಿಸಿ ಉತ್ಪನ್ನಗಳನ್ನು ಸಾರ್ವಜನಿಕರತ್ತ ಮೇಲೆತ್ತಿ ಮಾರಾಟಕ್ಕೆ ಚಾಲನೆ ನೀಡಲು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪೌಷ್ಟಿಕಾಂಶ ಮತ್ತು ರುಚಿಯಲ್ಲಿ ಸಮಾನವಾಗಿರುತ್ತದೆ. ಗೋಡಂಬಿಯಲ್ಲಿ ತಯಾರಿಸಿದ ಕ್ಯಾಶ್ಯೂ ಬರ್ಫಿ ಇದನ್ನು ಬಳಸುತ್ತಿದ್ದಾರೆ. ಎಲ್ಲ ವರ್ಗದ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಖನಿಜಾಂಶವುಳ್ಳ ಆರೋಗ್ಯಭರಿತ ಸಿಹಿ ಉತ್ಪನ್ನವನ್ನು ನೀಡುವ ಸದುದ್ದೇಶದಿಂದ ಹುರಿದ ನೆಲಕಡಲೆ, ನಂದಿನಿ ತುಪ್ಪ, ಕೋವಾ, ಹಾಲು ಮತ್ತು ಸಕ್ಕರೆ ಬಳಸಿ ಮ್ಯಾಪ್ ತಂತ್ರಜ್ಞಾನದಲ್ಲಿ 30 ದಿನಗಳ ಜೀವಿತಾವಧಿ ಇರುವ ನಂದಿನಿ ಕಡಲೆಕಾಯಿ ಬರ್ಫಿಯನ್ನು ಒಕ್ಕೂಟ ತಯಾರಿಸಿದೆ. ಅದೇ ರೀತಿ ನಂದಿನಿ ರಸ್ಕದಮ್, ಕೋವಾ ಮತ್ತು ಪನ್ನೀರ್ನಿಂದ 20 ದಿನಗಳ ಜೀವಿತಾವಧಿಯಲ್ಲಿ ರಚನೆಗೊಂಡಂತಹ ಈ ಉತ್ಪನ್ನಗಳನ್ನು ಈ ದಿನ ವೇದಿಕೆಯಲ್ಲಿರುವ ಗಣ್ಯರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಕರಾವಳಿ ಸಹಕಾರಿ ಪತ್ರಿಕೆಯ ವಿಶೇಷ ಪುರಬಣಿಯ ಬಿಡುಗಡೆ ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಘನ ಸರ್ಕಾರ ಇವರ ದೇವಿಯ ಹಸ್ತದಿಂದ. ಆದರಣೀಯರೇ, ಕರಾವಳಿಯ ಎಲ್ಲ ಸಹಕಾರಿಗಳನ್ನ ಅತ್ಯಂತ ಆಕರ್ಷಿಸುವ ಕರಾವಳಿ ಸಹಕಾರಿ ಪತ್ರಿಕೆಯ ಸಹಕಾರಿ ಸಪ್ತಾಹದ ಅಂಗವಾಗಿ ವಿಶೇಷ ಪುರವಣಿಯ ಬಿಡುಗಡೆ ಇದೀಗ ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ ಇವರ ದಿವ್ಯ ಹಸ್ತದಿಂದ ಬಿಡುಗಡೆ ಮುಂದುವರಿಸ್ತಾ ಇಂದಿನ ಸಹಕಾರ ಸಪ್ತಾಹವನ್ನ ಉದ್ಘಾಟಿಸಿದೆ. ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಘನ ಸರ್ಕಾರ ಇವರು ಉದ್ಘಾಟನಾ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಎಪ್ಪತ್ತನೇ ಸಹಕಾರ ಸಪ್ತಾಹದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಕಾರ್ಯಕ್ರಮದ ನೇತೃತ್ವ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ಗಳು, ಜೊತೆಯಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಹಾಗೂ ಉಭಯ ಜಿಲ್ಲೆಗಳ ಎಲ್ಲ ಸಹಕಾರಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಾವು 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಮಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ.
ಈ ಸಹಕಾರಿ ಸಪ್ತಾಹ 70ನೇ ಸಹಕಾರಿ ಸಪ್ತಾಹ ಇದರ ಪ್ರಾರಂಭ 14ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಪ್ರಾರಂಭದ ದಿವಸ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಸನ್ಮಾನ್ಯ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬದ ದಿವಸದಿಂದ ಪ್ರಾರಂಭ ಆಗಿ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪನ್ನ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಹಕಾರಿ ಸಪ್ತಾಹವನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಸಹಕಾರಿಗಳನ್ನು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯರೇ, ಸಹಕಾರಿ ಆಂದೋಲನದ ಬಗ್ಗೆ ನಾನು ಹೆಚ್ಚು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಏನು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯ ಸಹಕಾರಿಗಳಿದ್ದೀರಿ, ಹಾಗೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು, ಮಹಾಮಂಡಳದ ಅಧ್ಯಕ್ಷರು, ಶಾಸಕರು, ಮಾಜಿ ಸಚಿವರಾದ ಸನ್ಮಾನ್ಯ GT ದೇವೇಗೌಡರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿರ್ತಕ್ಕಂಥ ಸ್ಪೀಕರ್ UT ಖಾದರ್ ಸಾಹೇಬರು, ಹಾಗೂ ನಿಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು, ಮಾಜಿ BJPಯ ರಾಜ್ಯಾಧ್ಯಕ್ಷರು, ಯುವಕರು ಆಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರೇ, ಇಲ್ಲಿನ ಮೇಯರ್ ಅವರಾಗಿರ್ತಕ್ಕಂಥ ಸುಧೀರ್ ಶೆಟ್ಟಿರವರೇ, ಹಾಗೂ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ D ಕಾಮತ್ರವರೇ, ಹಾಗೂ ನಮ್ಮ ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮತ್ತು ಜಿಲ್ಲಾ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಅಲ್ಲಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸಹಕಾರಿ ಬಂಧುಗಳೇ, ನವೋದಯ ಗ್ರಾಮ ವಿಕಾಸ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಸ್ವಸಹಾಯ ಸಂಘದ ಮಾತೆಯರೇ, ಸುದ್ದಿ ಮಾಧ್ಯಮದ ಮಿತ್ರರೇ, ಎಲ್ಲ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಎಲ್ಲ ಸಹಕಾರಿ ಸಂಸ್ಥೆಗಳ ಅಧಿಕಾರ ವರ್ಗದವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಒಬ್ಬ ಸಹಕಾರಿ ಮಂತ್ರಿಯಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯರ ಸಹಕಾರಿ ತತ್ವ ಇದು ನಮ್ಮ ಜನ್ಮದ ಜೊತೆನಲ್ಲೇ ಬಂದಿರ್ತದೆ. ನಮ್ಮ ಜನ್ಮದ ಜೊತೆಯಲ್ಲಿ ನಾವು ಸಹಕಾರದ ಹಿನ್ನೆಲೆಯಲ್ಲಿ ಜನ್ಮವನ್ನು ತಾಳಿರ್ತೇವೆ. ಈ ಮಾತನ್ನು ನಾನು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ನಿರಂತರವಾಗಿ ಒಬ್ಬ ಮನುಷ್ಯನ ಜನ್ಮದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಈ ಸಹಕಾರಿಗಳ ಕೊಡುಗೆ ನಿರಂತರವಾಗಿ ಆತನ ಜನ್ಮದ ಪೂರ್ಣವಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಸನ್ಮಾನ್ಯರ ಸಹಕಾರಿ ತತ್ವ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥ ತತ್ವದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಈ ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಎಲ್ಲ ಸಹಕಾರಿಗಳಿಗೂ ಕೂಡ ಅವರ ಒಂದು ಆತ್ಮತೃಪ್ತಿಯನ್ನು ಪಡಿತಕ್ಕಂಥದ್ದು, ಅವರು ಸೇವೆಯನ್ನು ಜನ ಗುರುತಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಹಕಾರಿ ಆಂದೋಲನದಲ್ಲಿ ಮಾತ್ರ ಸಾಧ್ಯ. ಏನೆಲ್ಲ ಸಹಕಾರಿಗಳು ನಾವೆಲ್ಲ ಇದ್ದೇವೆ, ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಸ್ಪಂದನೆಯನ್ನು ಮಾಡಿದಾಗ ನಮಗೆ ದೊರಕತಕ್ಕಂಥ ಗೌರವಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಬಹಳಷ್ಟು ಬಾರಿ ಬಹಳ ಸಭೆ ಸಮಾರಂಭಗಳಲ್ಲೂ ಕೂಡ ಇದ್ದೇನೆ. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹಣ ಇರಬೇಕು ಮತ್ತು ಜಾತಿ ಇರಬೇಕು. ಹಣ ಮತ್ತು ಜಾತಿ ಇಲ್ಲದೆ ಯಾರಾದರೂ ಒಬ್ಬ ವಿಧಾನಸಭೆಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರೆ ಅದು ನಾನೇ ಉದಾಹರಣೆ ಅಂತೇಳಿ ಬಹಳಷ್ಟು ಬಾರಿ ಹೇಳಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ನಮ್ಮ ಜಾತಿ ಮತ ಎಷ್ಟಪ್ಪ ಇರ್ಬೋದು ಅಂದರೆ ಒಂದು 10,000 ರಿಂದ 15,000 ವೋಟ್ ಅಷ್ಟೇ. ನನ್ನ ಕ್ಷೇತ್ರ ನಂದು
ಜನರಲ್ ಕಾನ್ಸ್ಟಿಟ್ಯೂನ್ಸಿ ಅದು. ನಾನು ಇದುವರೆಗೆ ಯಾವೆಲ್ಲ ಚುನಾವಣೆ ಹೋರಾಟ ಮಾಡಿದ್ದೇನೆ, ನಾನು ಹೋರಾಟ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಲ್ಲಿ. ನಾನು ಬಂದಿರತಕ್ಕಂಥದ್ದು ಒಂದು ST ಸಮುದಾಯದಿಂದ ಬಂದಿರತಕ್ಕಂಥವು. ಹೀಗಾಗಿ ಸೇವೆಯನ್ನು ಗುರುಸ್ತಕ್ಕಂಥ ಜನರು ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥದ್ದಕ್ಕೆ ಉದಾಹರಣೆಯನ್ನು ಹೇಳಲಿಕ್ಕೆ ನಾನು ಬಯಸಿದ್ದೆ. ಹಾಗೆ ಈ ಜಿಲ್ಲೆನಲ್ಲೂ ಅಷ್ಟೇ ರಾಜೇಂದ್ರ ಕುಮಾರ್ ಅವರು ಇವತ್ತು ಹೆಚ್ಚು ಉತ್ತಮವಾದಂತಹ ಸಹಕಾರಿಯಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸಮುದಾಯದ ಜನರು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಅವರಿಗೆ ಗೌರವದಿಂದ ಕಾಣ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವರೊಬ್ಬರು ಸಹಕಾರಿ ಆಗಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ. ಅದರಿಂದ ಸಹಕಾರಿ ಆಂದೋಲನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಸೇವೆಯನ್ನು ಸಲ್ಲಿಸತಕ್ಕಂಥ ವ್ಯಕ್ತಿಗಳಿಗೆ ಜನ ಗೌರವವನ್ನು ಕೊಡ್ತಾರೆ ಮತ್ತು ಇತರೆ ರಾಜಕೀಯ ಅಧಿಕಾರವನ್ನು ಕೂಡ ಕೊಡ್ತಾರೆ ಅನ್ನುವ ಮಾತನ್ನು ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಹಕಾರಿ ಆಂದೋಲನದಲ್ಲಿ ಈ ಭಾಗದಲ್ಲಿ ನಾನಿಲ್ಲಿ ನೋಡಿದಾಗ ನನಗೆ ಸಂತೋಷ. ಮಧ್ಯ ವಯಸ್ಕರು ಯುವಕರು ಕೂಡ ಭಾಗಿಯಾಗಿದ್ದು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹೊಸ ಯುವಕರು ಏನು ನ್ಯೂ ಬ್ಲಡ್ ಅಂತ ಏನು ನಾವು ಕರಿತೇವೆ, ಅವರ ಒಂದು ಸಹಕಾರಿ ಆಂದೋಲನದಲ್ಲಿ ಅವರು ತೊಡಗಿಸ್ಕೊಳ್ತಕ್ಕಂಥದ್ದು ಇವತ್ತು ಕಡಿಮೆ ಆಗಿದೆ. ಈ ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ಹೆಚ್ಚು ಸಹಭಾಗಿತ್ವ ಯುವಕರು ಕೂಡ ಆಗಬೇಕು. ಜೊತೆಯಲ್ಲಿ ಮಹಿಳೆಯರು ಕೂಡ ಹೆಚ್ಚು ಹೆಚ್ಚು ಜನ ಈ ಒಂದು ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೊಂಡು ಇಲ್ಲಿ ಸಹಕಾರಿ ಆಂದೋಲನದಲ್ಲಿ ಬರ್ತಕ್ಕಂಥ ಅನುಕೂಲಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ. ಸನ್ಮಾನ್ಯರೇ, ನಾವೆಲ್ಲರೂ ಕೂಡ ಪತ್ತಿನ ವ್ಯವಸ್ಥೆಯಲ್ಲಿ ಹೆಚ್ಚು ನಾವು ಕೇಂದ್ರೀಕೃತರಾಗಿದ್ದೇವೆ. ಪತ್ತಿನ ವ್ಯವಸ್ಥೆಯನ್ನು ಕಂಡಿಟ್ರೆ ಇವತ್ತು ನಾವು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗೆ ಹೋಗಲಿ ಮತ್ತು ಯಾವುದೇ ಒಂದು ಸರ್ಕಾರಿ ಒಡೆತನದ ಬ್ಯಾಂಕ್ಗಳಿಗೆ ಪ್ರವೇಶ ಮಾಡಿದ್ರೆ ಖಾದರ್ ಅವರು ಹೇಳಿದಾಗೆ ನಾವು ಸಹಕಾರಿಗಳು ಮುಖ ನೋಡಿ ಸಾಲ ಕೊಡೋರು ಅಂತ. ಅವನು ನಾವು ಕೊಟ್ಟಂತಹ ಹಣ ಸಾಲವಾಗಿ ಸದುಪಯೋಗ ಪಡಿಸಿ ವಾಪಸ್ ಕೊಡ್ತಾನೆ ಅಂತ ಹೇಳಿದ್ರೆ ಸಾಕು, ನಾವು ದಾಖಲೆಗಳನ್ನು ಆಮೇಲೆ ನೋಡ್ಕೊಳ್ತೀವಿ ನಾವು. ಆದರೆ ಬೇರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ದಾಖಲೆಗಳ ಆಧಾರದ ಮೇಲೆ ಹೋಗ್ತಾರೆ ಹೊರತು ವ್ಯಕ್ತಿಯ ವ್ಯಕ್ತಿಗತ ಚರಿತ್ರೆಯನ್ನು ಪರಾಮರ್ಶನೆ ಮಾಡಿ ಅವರಿಗೆ ಬೇಕಿರ್ತಕ್ಕಂಥ ಸಕಾಲಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ನಮ್ಮ ಸಹಕಾರಿಗಳಿಂದ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯರೇ, ನಮ್ಮ ಸಹಕಾರಿ ಆಂದೋಲನಕ್ಕೆ ಭವಿಷ್ಯ 1904ರಲ್ಲಿ ಗದಗಿನ ಕಡಗಿನ ಹಾಳಿನಲ್ಲಿ ಪ್ರಾರಂಭ ಆದಂಥದ್ದು. ಇಲ್ಲಿನವರೆಗೂ ಕೂಡ ಸಶಕ್ತವಾಗಿ ಇವತ್ತು ನಮ್ಮ ದೇಶ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಪತ್ತಿನ ವ್ಯವಸ್ಥೆಯನ್ನು ಅತಿ ಹೆಚ್ಚು ಸಕ್ರಿಯವಾಗಿ ಜನರ ಬೇಡಿಕೆಗೆ ಅನುಗುಣವಾಗಿ ನಾವು ಸ್ಪಂದಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಯಾರೆಲ್ಲ ಜನರ ಜೀವನದ ಉತ್ತಮವನ್ನು ಪಡಿಸ್ಕೊಳ್ಳಿಕ್ಕೆ ಏನು ಹಣಕಾಸಿನ ಸಾಲ ಸೌಲಭ್ಯವನ್ನು ನಿರೀಕ್ಷೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ನಾವು ಸಾಲ ಸೌಲಭ್ಯವನ್ನು ಕೊಡುವಂತಹ ಸ್ಥಿತಿಗೆ ನಮ್ಮೆಲ್ಲ ಸಹಕಾರಿಗಳು ಕೂಡ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸಹಕಾರಿಗಳ ಆಶಯ. ಸನ್ಮಾನ್ಯರೇ, ಸಹಕಾರಿ ಆಂದೋಲನ ಇದು ನನಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸಹಕಾರಿ ರಂಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತೇವೆ, GT ದೇವೇಗೌಡರು ಒಂದು ಪಕ್ಷಕ್ಕೆ ಸೇರಿರ್ಬೋದು, ನಾನೊಂದು ಪಕ್ಷಕ್ಕೆ ಸೇರಿರ್ಬೋದು, ಇನ್ನೊಬ್ರು ಇನ್ನೊಂದು ಪಕ್ಷಕ್ಕೆ ಸೇರಿರ್ಬೋದು, ಅದು ಮುಖ್ಯ ಅಲ್ಲ. ನಾವೆಲ್ಲ ಸಹಕಾರಿಗಳು ನಮ್ಮದೇ ಆದಂಥ ಪಕ್ಷ. GT ದೇವೇಗೌಡರು ಏನು ಆ ಪಕ್ಷಕ್ಕೆ ಲಾಯಲ್ ಅಲ್ಲ, ನಾವು ಬೇರೆಯವರು ಹಂಗೆ ಅಂತ ಅಂದ್ಕೊಂಡು ತಪ್ಪೇನಾಗೋದಿಲ್ಲ. ಆದರೆ ನಾವೆಲ್ಲ ಸಹಕಾರಿಗಳು ಕೂಡ ನಮ್ಮದೇ ಆದಂತಹ ಒಂದು ಪಕ್ಷ ಅಂತೇಳಿ ತಿಳಿದು ನಾವು ಸಹಕಾರಿ ಆಂದೋಲನದ ಅಭಿವೃದ್ಧಿಗೆ ಸಹಕಾರಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು
ಅಲ್ಪ ಸ್ವಲ್ಪ ಲೋಪಗಳು ನಮ್ಮ ಆಂದೋಲನದಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆಡಳಿತದಲ್ಲೂ ಬರ್ತವೆ, ಮತ್ತು ಸಹಕಾರ ಸಂಸ್ಥೆಗಳ ನಡವಳಿಕೆಯಲ್ಲೂ ಕೂಡ ಅಲ್ಪ ಸ್ವಲ್ಪ ಲೋಪಗಳು ಬರ್ತವೆ. ಆದರೆ ನಮ್ಮಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಲೋಪಗಳು ಕೂಡ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಾನೂನುಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬೆಂಡ್ ಮಾಡಿರ್ತೇವೆ ಹೊರತು ಬ್ರೇಕ್ ಮಾಡಿರೋದಿಲ್ಲ. ನಾವು ಕಾನೂನನ್ನು ಬೆಂಡ್ ಮಾಡ್ತೇವೆ ಹೊರತು ನಾವು ಅದನ್ನು ಮುರಿದಾಕೋದಿಲ್ಲ. ಆ ರೀತಿ ನಮ್ಮ ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗುತ್ತೆ. ಆದರೆ ಅದನ್ನೇ ಕೆಲವು ಮಾಧ್ಯಮದಲ್ಲಿ ವೈಭವೀಕರಿಸಿ ಈ ಸಂಸ್ಥೆನಲ್ಲಿ ಹೀಗಿದೆ, ಆ ಸಂಸ್ಥೆನಲ್ಲಿ ಹೀಗಿದೆ ಅಂತೇಳಿ ಮಾಹಿತಿನೇ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅವರು. ಕೆಲವೊಮ್ಮೆ ತಪ್ಪು ಗ್ರಹಿಕೆಯ ಮಾತುಗಳನ್ನು ಮಾಧ್ಯಮದಲ್ಲಿ ನೋಡಿದಾಗ ಸಹಕಾರಿಗಳಾದಂಥ ಎಲ್ರಿಗೂ ಕೂಡ ಮನಸ್ಸಿಗೆ ನೋವಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ನಾವು ಸಹಭಾಗಿತ್ವದ ಬಗ್ಗೆ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಏನು ಸಹಭಾಗಿತ್ವ ಅಂತೇಳಿದ್ರೆ ಎಲ್ಲರೂ ಕೂಡ ಒಳಗೊಂಡಂತೆ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಈ ಸಹಕಾರಿ ಆಂದೋಲನವನ್ನು ಇನ್ನೂ ಹೆಚ್ಚು ಗಟ್ಟಿತನದಲ್ಲಿ ನಾವು ಮುಂದೆ ಕೊಂಡೊಯ್ತಕ್ಕಂಥ ಅಗತ್ಯತೆಯೂ ಕೂಡ ಇದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನು $5 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಬೇಕು ಅಂತಕ್ಕಂಥ ಅವರ ಬಯಕೆ ಇದೆ. ಅದು ಸಾಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಸಹಕಾರಿಗಳು ಕೂಡ ಶ್ರಮ ವಹಿಸಿ ನಮ್ಮ ದೇಶದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ದೇಶದ ಆರ್ಥಿಕತೆಯನ್ನು ಗುರುತಿಸ್ತಕ್ಕಂಥದ್ದು, ದೇಶದ GDPಯನ್ನು ಗುರುತಿಸ್ತಕ್ಕಂಥದ್ದು ಹಳ್ಳಿಗಾಡಿನ ಜನರ ಆರ್ಥಿಕ ಶಕ್ತಿಯ ಆಧಾರದ ಮೇಲೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸ್ಕೊಂಡಿದ್ದೇವೆ. ಹಳ್ಳಿಗಾಡಿನಲ್ಲಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೆದಾಗ ದೇಶದ ಆರ್ಥಿಕ ಶಕ್ತಿಯು ಕೂಡ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಹಾಗಾಗಿ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ನಡಿಬೇಕು. ಏನು ಬೇಸಾಯ ಮಾಡ್ತಕ್ಕಂಥ ಕುಟುಂಬಗಳೇನಿದ್ದಾವೆ, ಆ ಬೇಸಾಯದ ಕುಟುಂಬಗಳು ಅವು ಕೂಡ ಉಪಕಸುಬುಗಳನ್ನು ಮಾಡಬೇಕು. ಉಪಕಸುಬುಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಸ್ವಸಹಾಯ ಸಂಘಗಳು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾವೆ, ಆ ಸ್ವಸಹಾಯ ಸಂಘಗಳ ಆಸಕ್ತಿಗೆ ಅನುಕೂಲವಾಗಿ ಅವರಿಗೆ ಬೇಕಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಸ್ವಸಹಾಯ ಸಂಘಗಳು ಕೂಡ ಆ ಒಂದು ಅವರ ಇರ್ತಕ್ಕಂಥ ಭಾಗದಲ್ಲಿ ಯಾವೆಲ್ಲ ಕಚ್ಚಾ ಮಾಲು ದೊರಕುತ್ತೆ ಆ ಕಚ್ಚಾ ಮಾಲನ್ನು ಉಪಯೋಗಿಸ್ಕೊಂಡು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥದ್ದು. ಮತ್ತು ಎಲ್ಲರ ಸಂಸ್ಥೆಗಳ ಜವಾಬ್ದಾರಿ ಅಂತ ಹೇಳಿದ್ರೆ ಅವರು ಕಚ್ಚಾ ವಸ್ತುವಿಂದ ಪ್ರಾರಂಭ ಮಾಡಿ ಸಿದ್ಧ ವಸ್ತುವನ್ನು ಮಾಡಿದಾಗ ಅದಕ್ಕೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕೂಡ ನಾವು ದೊರಕಿಸ್ಕೊಟ್ಟಾಗ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ನಡೀಲಿಕ್ಕೆ ಸಾಧ್ಯ. ಆದ್ದರಿಂದ ಏನು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ವತಿಯಿಂದ ಸುಮಾರು 38,000ಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಅವರಿಗೆ ಆರ್ಥಿಕ ಸಾಲ ಸೌಲಭ್ಯಗಳನ್ನು ನೀಡುವುದರ ಮೂಲಕ, ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಹಳ್ಳಿಗಾಡಿನಲ್ಲಿ ಹೆಣ್ಣು ಮಕ್ಕಳು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಅವರ ಒಂದು ಆರ್ಥಿಕ ಶಕ್ತಿ ಕಾರಣೀಭೂತ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಮರೆಯೋಗಿಲ್ಲ. ಮತ್ತು ಹೈನುಗಾರಿಕೆಯೂ ಅಷ್ಟೇ. ಹೈನುಗಾರಿಕೆಯಲ್ಲಿ ನಾನು ನೆನ್ನೆ ವಿಚಾರ ಮಾಡಿದಾಗ ಈ ಜಿಲ್ಲೆಯಲ್ಲಿ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದನೆ ಆಗುತ್ತೆ. ಆದರೆ ಹಾಲು ಉತ್ಪಾದನೆಯನ್ನು ಇನ್ನೂ ಹೆಚ್ಚು ಮಾಡಬೇಕು. ಹಾಗೆಯೇ ಏನೆಲ್ಲ ಆರ್ಥಿಕತೆಯ ಚಟುವಟಿಕೆಗಳನ್ನು ಹೆಚ್ಚಿಸಲಿಕ್ಕೆ ಹೈನುಗಾರಿಕೆ ಇರ್ಬೋದು, ನೀವು ಮತ್ತು ಏನು ಜೇನನ್ನು ಬೆಳೀತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಹೆಚ್ಚು ಅವಕಾಶಗಳಿದ್ದಾವೆ. ಆ ರೀತಿಯ ಉಪಕಸುಬುಗಳನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಪ್ರಯತ್ನವನ್ನು ಪಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಸಾರ್ವಜನಿಕವಾಗಿ ಖಾಸಗಿ ಮತ್ತು ಸಹಕಾರಿಗಳ ಸಹಭಾಗಿತ್ವವನ್ನು ಬಲಪಡಿಸ್ತಕ್ಕಂಥ ದಿನವನ್ನಾಗಿ ನಾವು ಸಹಕಾರ ಸಪ್ತಾಹದ ಈ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಏನು ಸಹಭಾಗಿತ್ವವನ್ನು ನಾವೆಲ್ಲರೂ ಕೂಡ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥ ಧ್ಯೇಯ ವ್ಯಾಖ್ಯ ಏನಿದೆ ಆ ವ್ಯಾಖ್ಯದ ಅನ್ವಯ ನಾವು ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕು. ಮತ್ತು ಪ್ರಧಾನಮಂತ್ರಿಗಳ ಅಭಿಲಾಷೆಯಂತ $5 ಟ್ರಿಲಿಯನ್ ಆರ್ಥಿಕ ಶಕ್ತಿಯನ್ನು ನಮ್ಮ ದೇಶಕ್ಕೆ ಗಳಿಸಬೇಕು ಅಂತಕ್ಕಂಥ ಗುರಿ ಮುಟ್ಲಿಕ್ಕೆ ನಮ್ಮೆಲ್ಲರ
ಸಹಕಾರ ನಮ್ಮೆಲ್ಲರ ಮುಂದಿನ ದಿನದ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ದಿವಸದಲ್ಲಿ ಎಲ್ಲ ಸಹಕಾರಿಗಳು ಕೂಡ ನಾನು ಮೊದಲೇ ಪ್ರಸ್ತಾಪ ಮಾಡಿದ್ದೇನೆ, ಜಾತ್ಯತೀತವಾಗಿ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಪಕ್ಷಾತೀತವಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಬೇಕು. ಕೇಳ್ಬೋದು, ನೀವು ಯಾಕೆ ಮತ್ತೆ ಒಂದು ಪಾರ್ಟಿನಲ್ಲಿ ನಿಲ್ತೀರಿ, ದೇವೇಗೌಡರು ಯಾಕೆ ನಿಲ್ತಾರೆ? ವಿಧಾನಸೌಧದ ಒಳಗಡೆ ಹೋಗೋಕೆ ಒಂದು ಪಾರ್ಟಿ ಬೇಕಷ್ಟೇ, ನಮಗೆ ಸೇವೆ ಮಾಡಲಿಕ್ಕೆ ಪಾರ್ಟಿ ಏನು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಆದ್ದರಿಂದ ನಾನು ಮತ್ತೊಮ್ಮೆ ಏನೇ ರಾಜಕಾರಣ ಇದ್ದರೂ ಕೂಡ ಸಂಸ್ಥೆಯ ಹೊರಗಡೆ ರಾಜಕಾರಣ ಮಾಡ್ಕೊಂಡು ಸಂಸ್ಥೆ ಒಳಗಡೆ ಬಂದಾಗ ನಾವು ಸಂಸ್ಥೆಯ ಧ್ಯೇಯ, ಅದರ ಗುರಿಯನ್ನು ಮುಟ್ತಕ್ಕಂಥದ್ದು, ಆ ಸದಸ್ಯರ ಏಳಿಗೆಗೆ, ಅವರ ಕುಟುಂಬದ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳು ಬೇಕಿದೆ ಅದು ಮಾತ್ರ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಪ್ತಾಹದ ಕಾರ್ಯಕ್ರಮ ಭಾಳ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದೆ. ಸನ್ಮಾನ್ಯ ರಾಜೇಂದ್ರ ಕುಮಾರ್ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಸಹಕಾರಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಿದ್ದಾರೆ. ಅವರಿಗೆ ನಾನೊಬ್ಬ ಸಹಕಾರ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಮುಂದಿನ ದಿನಮಾನಗಳಲ್ಲೂ ಅಷ್ಟೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮನುಷ್ಯ ಪ್ರಪಂಚದ ಮೇಲೆ ಜನ್ಮವನ್ನು ತಾಳ್ತಾನೆ. ನಾವೆಲ್ಲ ಪ್ರಸ್ತಾಪ ಮಾಡ್ತೇವೆ, ಹುಟ್ಟು ಮತ್ತು ಸಾವುಗಳ ಬಗ್ಗೆ ಹೇಳ್ತಾ ಇರ್ತೇವೆ. ಆದರೆ ನಾನೊಬ್ಬ ಮನುಷ್ಯನಾಗಿ ಜನ್ಮವನ್ನು ಭೂಮಿಯ ಮೇಲೆ ಜನ್ಮವನ್ನು ತಾಳಿದಾಗ ನಾವು ಯಾವತ್ತಿದ್ರೂ ಕೂಡ ಸಾಯ್ತಕ್ಕಂಥದ್ದು ಖಚಿತವಾಗಿರ್ತದೆ. ಆದರೆ ಈ ಹುಟ್ಟು ಸಾವುಗಳ ಮಧ್ಯೆ ನಾವು ಪ್ರಪಂಚಕ್ಕೋಸ್ಕರ ಏನೆಲ್ಲ ನಮ್ಮ ಸುತ್ತಮುತ್ತಲ ಜನರಿಗೆ ಯಾವೆಲ್ಲ ನಾವು ಉಪಕಾರಗಳನ್ನು, ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡಿದ್ದೇವೆ, ಆಗ ಮಾತ್ರ ನಮ್ಮ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ. ಇಲ್ಲಾದರೆ ಪ್ರಾಣಿಗಳು ಕೂಡ ಹುಟ್ಟುತ್ತವೆ, ಪ್ರಾಣಿಗಳು ಕೂಡ ಸಾಯ್ತವೆ, ಆಗ ನಮಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ದಯಮಾಡಿ ನಾವೆಲ್ಲ ಸಹಕಾರಿಗಳು ಕೂಡ ನಮ್ಮ ಅಧಿಕಾರದ ಅವಧಿನಲ್ಲಿ ನಾವು ಸಮಾಜ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯವೂ ಕೂಡ. ಆ ದಿಶೆಯಲ್ಲಿ ನಾವೆಲ್ಲ ಚಿಂತನೆ ಮಾಡೋಣ. ಮತ್ತು ಮುಂದಿನ ದಿನಮಾನಗಳಲ್ಲೂ ಕೂಡ ಹೆಚ್ಚು ಹೆಚ್ಚು ಯುವಕರು, ಮಹಿಳೆಯರು ನಮ್ಮ ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೂ ಕೂಡ ಪ್ರೇರಣೆಯನ್ನು ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ಈ ಸಹಕಾರಿ ಆಂದೋಲನ ಜನರ ಆಂದೋಲನವನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಸೀಮಿತವಾಗಿ ಕೆಲವೇ ಜನರ ಕಪಿಮುಷ್ಟಿನಲ್ಲಿ ಹಿಡಿದಲ್ಲಿ ಇರ್ತಕ್ಕಂಥದ್ದಲ್ಲ. ಇದು ಜನರ ಆಂದೋಲನ ಆಗಬೇಕು ಅಂದರೆ ಹೆಚ್ಚು ಹೆಚ್ಚು ಜನ ಈ ಆಂದೋಲನದಲ್ಲಿ ತೊಡಗಿಸ್ಕೋಬೇಕು, ಸದಸ್ಯಗಳಾಗಬೇಕು, ಆರ್ಥಿಕ ಚಟುವಟಿಕೆಗಳನ್ನು ಸಹಕಾರಿ ಸಂಸ್ಥೆಗಳಲ್ಲೇ ಮಾಡಬೇಕು. ಈ ಒಂದು ದಿಸೆಯಲ್ಲಿ ಹೆಚ್ಚು ಯುವಕರು ಮತ್ತು ಮಹಿಳೆಯರು ಸಹಕಾರಿ ಆಂದೋಲನದಲ್ಲಿ ಅವರು ತೊಡಗಿಸ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿ ಇವತ್ತು ಈ ಸಮಾರಂಭವನ್ನು ಎಲ್ಲರ ಜೊತೆಗೂಡಿ ಈ ಸಮಾರಂಭವನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಸಮಾರಂಭದಿಂದ ಈ ಒಂದು 2 ಜಿಲ್ಲೆಗಳಲ್ಲೂ ಕೂಡ ಇನ್ನೂ ಹೆಚ್ಚು ಸಹಕಾರಿ ಆಂದೋಲನ ಬಲವರ್ಧನೆ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ನಮಸ್ಕಾರ, ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಸ್ಪಾಲ್ ಎ ಸುವರ್ಣ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಅಭಯ ಚಂದ್ರ ಜೈನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದೀಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅತ್ಯುತ್ತಮ ಸಹಕಾರಿ ಸಂಘಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ. ಆದರಣೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಹಕಾರಿ ಸಂಘ ಅಂತ ಘೋಷಣೆಯಾಗಿರುವ ಸಂಘದ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಇವತ್ತು ಸಹಕಾರಿ ಹಬ್ ಆಗಿ ಗುರುತಿಸಿಕೊಂಡಿರುವ ಶುಭ ಗಳಿಗೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಆಗಿದ್ದ ಪ್ರಮುಖ ಸಹಕಾರಿ ಸಂಘಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಸಮಯ. ಮೊದಲಾಗಿ ಸ್ವಾಗತಿಸ್ತಾ ಇದ್ದೇವೆ ಮೂಡಬಿದ್ರೆ ಸೇವಾ ಸಹಕಾರಿ ಸಂಘ ಮಂಗಳೂರು, ಇದರ ಅಧ್ಯಕ್ಷರಾಗಿರುವ ಶ್ರೀ ಬಾಹುಬಲಿ ಪ್ರಸಾದ್. ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಡುಪಿ, ಇದರ ಅಧ್ಯಕ್ಷರಾಗಿರುವ ಶ್ರೀ ಕೆ ತಿಮ್ಮಪ್ಪ ಹೆಗಡೆ. ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು, ಇದರ ಅಧ್ಯಕ್ಷರಾಗಿರುವ ಜಯರಾಜ್ ರೈ. ಶ್ರೀ ಚಿರುಂಬ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಶಾಂತಾ ಅಥವಾ ಕಾರ್ಯದರ್ಶಿ ವಿಜಯ ಕುಮಾರ್.
ಅದೇ ರೀತಿ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ಅಧ್ಯಕ್ಷರಾಗಿರುವ ಸಂಜೀವ ಕಾಂಚನ್ ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಮೂಡಬಿದ್ರೆ ಸೇವಾ ಸಹಕಾರಿ ಸಂಘ ಇವತ್ತು 11,50,00,000 ಲಾಭದೊಂದಿಗೆ ಉಡುಪಿ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ಮುಂಚೂಣಿಯಲ್ಲಿ ಸಾಗ್ತಾ ಇದೆ. ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘ 4,45,00,000 ಲಾಭದಲ್ಲಿ ಮುನ್ನುಗ್ತಾ ಇದೆ. ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು 9,84,00,000. ಎಲ್ಲ ಅತಿಥಿ ಬಂಧುಗಳು 5 ಸಹಕಾರಿ ಸಂಘದ ಅಧ್ಯಕ್ಷರುಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ಅಭಿನಂದಿಸಿ ಸನ್ಮಾನಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಮೊದಲಾಗಿ ಮೂಡಬಿದ್ರೆ ಸೇವಾ ಸಹಕಾರಿ ಸಂಘ ಮಂಗಳೂರು ಈ ವರ್ಷ ಬಾಹುಬಲಿ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 11,50,00,000 ಲಾಭದೊಂದಿಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂಚೂಣಿಯಲ್ಲಿದೆ. ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಡುಪಿ ಶ್ರೀ ಕೆ ತಿಮ್ಮಪ್ಪ ಹೆಗ್ಡೆ ಇವರ ಅಧ್ಯಕ್ಷತೆಯಲ್ಲಿ 4,45,00,000 ಲಾಭದಲ್ಲಿದೆ. ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಜಯರಾಜರಯ್ಯವರ ನೇತೃತ್ವದಲ್ಲಿ 9,84,00,000 ಲಾಭಾಂಶವನ್ನ ಪಡ್ಕೊಂಡಿದೆ. ಶ್ರೀ ಚೀರುಂಬಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶ್ರೀಮತಿ ಶಾಂತಾ ಅವರ ಅಧ್ಯಕ್ಷತೆಯಲ್ಲಿ 1,20,00,000 ಲಾಭ. ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ 14 ಕೋಟಿ ಲಾಭದೊಂದಿಗೆ ಸಂಜೀವ ಕಾಂಚನ್ ಇವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿಮಾನದ ಗೌರವದ ಸನ್ಮಾನ. ಕೃತಜ್ಞತೆಗಳು. ಸ್ಟಾಪ್ ಬ್ಯಾಂಡ್. ಕೃತಜ್ಞತೆಗಳು. 5 ಸಹಕಾರಿ ಸಂಘದ ಅಧ್ಯಕ್ಷರನ್ನ ಗೌರವಿಸುವ ಕಾರ್ಯಕ್ರಮದ ಬಳಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಚಿತ್ತರಂಜನ್ ಬೋಳಾರು 2,43,00,000 ಲಾಭಾಂಶದೊಂದಿಗೆ ಇವತ್ತು ಸನ್ಮಾನವನ್ನ ಸ್ವೀಕರಿಸುತ್ತಿದೆ. ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಸೀತಾರಾಮರೈ ಸವಣೂರು ಇವರ ನೇತೃತ್ವದಲ್ಲಿ 1,51,00,000 ರೂಪಾಯಿ ಲಾಭದಲ್ಲಿ ಮುನ್ನುಗ್ಗುತ್ತಿದೆ. SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ 3,54,00,000 ಲಾಭಾಂಶದೊಂದಿಗೆ ಇವತ್ತು ಅತ್ಯುತ್ತಮ ಸಹಕಾರಿ ಸಂಘ ಅನ್ನುವ ಪ್ರಶಸ್ತಿಯನ್ನ ಭೂಪೇಂದ್ರ ಆಚಾರ್ಯ ಇವರ ನೇತೃತ್ವದಲ್ಲಿ ಪಡೆದುಕೊಳ್ಳುತ್ತಾ ಇದೆ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ ಇದರ ಅಧ್ಯಕ್ಷರು ಯಶ್ಪಾಲ ಸುವರ್ಣ ಇವರು ಇವತ್ತು ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಈ 5 ಸಹಕಾರಿ ಸಂಘದವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಗೌರವಿಸುವ ಕಾರ್ಯಕ್ರಮ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಗಮ ಮಂಗಳೂರು ಚಿತ್ತರಂಜನ್ ಬೋಳಾರು ಅಧ್ಯಕ್ಷತೆ. ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಇವತ್ತು ಸಿದ್ದರಾಮರೈ ಸವಣೂರು ಇವರ ಅಧ್ಯಕ್ಷತೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ ಇದರ ವತಿಯಿಂದ ಸನ್ಮಾನ್ಯ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣ ಇವರು ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಬುಡಿಯೂರು ವಿವಿಧೋದ್ದೇಶ ಸಹಕಾರಿ ಸೌಹಾರ್ದ ಸಹಕಾರಿ ಸಂಘ ಮಂಗಳೂರು ಇದರ ಲಯನ್ ಸುರೇಶ್ MJF
ತಣ್ಣೀರು ಪಂತ ಹಾಲು ಉತ್ಪಾದಕರ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಶ್ರೀಯುತ ನಿರಂಜನ್, ಕೊಡಬೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ನೆಗೆಮಾಡು ಉಡುಪಿ ಇದರ ಅಧ್ಯಕ್ಷರಾಗಿರುವ ಪ್ರಸಾದ್ ಕೆಟಿ, ಮಂಗಳೂರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಶ್ರೀ ಉಮೇಶ್ ಕರ್ಕೇರ, ಬಿಜಾಡಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಮಂಜುನಾಥ್ ಕುಂದಾರು, ಕೊಡಬೂರು ವ್ಯವಸಾಯ ಸೇವಾಕ ಸಹಕಾರಿ ಸಂಘ ಉಡುಪಿ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಶ್ರೀ ಕೆ ನಾರಾಯಣ ಬಳ್ಳಾಲ್ ಇವರು ವೇದಿಕೆಗೆ ಆಗಮಿಸಬೇಕು, ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಮಂಗಳೂರು ಇದರ ವತಿಯಿಂದ ಲಯನ್ ಸುರೇಶ್ ಟೈ ಎಂಜೆಎಫ್, ತಣ್ಣೀರು ಪಂತ ಹಾಲು ಉತ್ಪಾದಕರ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ವತಿಯಿಂದ ಶ್ರೀ ಬಿ ನಿರಂಜನ್, ಕೊಡಬೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಡುಪಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಕೆ ನಾರಾಯಣ ಬಳ್ಳಾಲ್. ಶ್ರೀಯುತ ನಾರಾಯಣ್ ಬಳ್ಳಾಲ್ ಇವರು ವೇದಿಕೆಗೆ ಆಗಮಿಸಬೇಕು. ಉತ್ತಮ ನವೋದಯ ಸ್ವಸಹಾಯ ಸಂಘದ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ನವೋದಯ ಸ್ವಸಹಾಯ ಸಂಘ ಅನ್ನುವ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ದುರ್ಗಾಂಬಿಕಾ ನವೋದಯ ಸ್ವಸಹಾಯ ಸಂಘ ಕನಕ ಮಜ್ಜಲು ಜಾಲ್ಸೂರು ಸುಳ್ಯ ಇದರ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ನವೋದಯ ಸ್ವಸಹಾಯ ಸಂಘ ಅನ್ನುವ ಗೌರವ ದುರ್ಗಾಂಬಿಕಾ ನವೋದಯ ಸ್ವಸಹಾಯ ಸಂಘ ಕನಕ ಮಜ್ಜಲು ಜಾಲ್ಸೂರು ಸುಳ್ಯ ಇವರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ನವೋದಯ ಸ್ವಸಹಾಯ ಸಂಘ ದುರ್ಗಾಂಬಿಕಾ ನವೋದಯ ಸ್ವಸಹಾಯ ಸಂಘ ಕನಕ ಮಜ್ಜಲು ಜಾಲ್ಸೂರು ಸುಳ್ಯ. ಉಡುಪಿ ಜಿಲ್ಲೆಯ ಅತ್ಯುತ್ತಮ ನವೋದಯ ಸ್ವಸಹಾಯ ಸಂಘ ನವ್ಯ ನವೋದಯ ಸ್ವಸಹಾಯ ಸಂಘ ಅಂಪಾರು ಕುಂದಾಪುರ ತಾಲೂಕು ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಉಡುಪಿ ಜಿಲ್ಲೆಯ ಸಂಘ ಅಂಪಾರು ಕುಂದಾಪುರ ತಾಲೂಕು ದಯವಿಟ್ಟು ವೇದಿಕೆಗೆ ತುರ್ತಾಗಿ ಬರಬೇಕು, ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಸಂಘ ಅನ್ನುವ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ನವ್ಯ ನವೋದಯ ಸ್ವಸಹಾಯ ಸಂಘ ಅಂಪಾರು ಕುಂದಾಪುರ ತಾಲೂಕು ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ. 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2023 ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ರಾಷ್ಟ್ರವೇ ಗುರುತಿಸಲ್ಪಟ್ಟಿರುವ ಸಹಕಾರಿ ರಂಗದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುವ
ರಾಜ್ಯದ ಎಲ್ಲ ಸಹಕಾರಿ ಸಂಘಗಳಿಗೂ ಮಾದರಿಯಾಗಿ ಒಂದು ಸಹಕಾರಿ ಸಂಘಗಳನ್ನು ನಡೆಸಿರುವ, ಕಳೆದ 25 ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯ ಜನತೆಯನ್ನು ಒಗ್ಗೂಡಿಸಿ ಒಂದು ಹೊಸ ಸಹಕಾರಿ ಸಂದೇಶವನ್ನು ಬರೆದಿರ್ತಕ್ಕಂತಹ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ದಿಗ್ಗಜ ರಾಜೇಂದ್ರ ಕುಮಾರ್ ಅವರೇ, ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರು, ರಾಜ್ಯದ ಹಿರಿಯ ನೇತಾರರು, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ KN ರಾಜಣ್ಣ ಅವರೇ, ನಾನು ನಿನಗಾಗಿ ನೀನು ನನಗಾಗಿ ನಾವೆಲ್ಲರೂ ದೇಶಕ್ಕಾಗಿ ಅನ್ನತಕ್ಕಂಥ ಹೊಸ ಪರಿಕಲ್ಪನೆಯೇ ಸಹಕಾರಿ ರಂಗದ ಪರಿಕಲ್ಪನೆ. ಈ ದೇಶದಲ್ಲಿ 100 ವರ್ಷಗಳನ್ನು ದಾಟಿರ್ತಕ್ಕಂಥ ಸಹಕಾರಿ ಚಳವಳಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಇವತ್ತು ಜಗತ್ತಿನಲ್ಲಿ ಭಾರತ ಆರ್ಥಿಕ ಸ್ಥಿತಿಯಲ್ಲಿ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗಿದೆ. ಇದಕ್ಕೆ ಅದ್ಭುತ ಕೊಡುಗೆ ಯಾವುದು ಅಂತ ಹೇಳಿದ್ರೆ ಸಹಕಾರಿ ರಂಗದ ಕೊಡುಗೆ ಅಂತ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಸಹಕಾರಿ ರಂಗ ಸಾಮಾನ್ಯ ಜನರಲ್ಲೂ ಆರ್ಥಿಕ ಸುಸ್ಥಿತಿಯನ್ನು, ಆರ್ಥಿಕ ಚಿಂತನೆಯನ್ನು ಪ್ರಬಲವಾಗಿ ಮೂಡಿಸಿರ್ತಕ್ಕಂಥ ಒಂದು ರಂಗ. ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 2015ರಲ್ಲಿ ಜನ್ಧನ್ ಅನ್ನತಕ್ಕಂಥ ಒಂದು ಯೋಜನೆಯನ್ನು ತಂದಾಗ ಇದರ ಅನುಷ್ಠಾನ ಆಗಬೇಕು ಅಂತ ನಾನು ಮಂಗಳೂರಲ್ಲಿ ಒಂದು ಸಭೆಯನ್ನು ಕರೆದೆ. ಆ ಸಭೆಯನ್ನು ಕರೆದು ನೋಡಿದಾಗ ನನಗೆ ಆಶ್ಚರ್ಯ ಆದ್ದು ಏನು ಕೇಳಿದರೆ, ಮಂಗಳೂರು ಜಿಲ್ಲೆಯಲ್ಲಿ 80% ಅಕೌಂಟ್ಗಳಿತ್ತು. ನಾವು ದೇಶದಲ್ಲಿ ಮೊದಲ 100% ಪೂರೈಸಿದೆವು. ಯಾಕೆ ಅಂತ ಕೇಳಿದ್ರೆ 80% ಆಗುವುದಕ್ಕೆ ಕಾರಣ ಯಾವುದು ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಸಹಕಾರಿ ರಂಗ, ಕೋಆಪರೇಟಿವ್ ಸೊಸೈಟಿಗಳು, ಹಳ್ಳಿಯಲ್ಲಿರ್ತಕ್ಕಂಥ ನಿರಕ್ಷರ ಕುಕ್ಷಿಯನ್ನು ಬ್ಯಾಂಕಿನ ಒಳಗೆ ತರ್ತಕ್ಕಂಥ, ಅವರಲ್ಲಿ ಪ್ರೀತಿಯ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅದು ಸಹಕಾರಿ ರಂಗ. ಹಾಗಾಗಿ ಹೇಳಿದ್ರೆ ಮೊಳಹಳ್ಳಿ ಶಿವರಾಯರಿಂದ ಹಿಡಿದಿರ್ತಕ್ಕಂಥ ಇಲ್ಲಿಯ ಸಹಕಾರಿ ಚಳವಳಿ MN ರಾಜೇಂದ್ರ ಕುಮಾರ್ ಅವರಿಗೆ ಅದ್ಭುತವಾಗಿ ಈ ಜಿಲ್ಲೆಯನ್ನು ಬೆಳೆಸಿದೆ. ನಾನು ಯಾವತ್ತು ಹೇಳಲಿಕ್ಕಿದೆ, ನೀವು ರಾಜ್ಯದ ಯಾವ ಮೂಲಕ್ಕೂ ಹೋಗಿ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳಾಗಿದ್ದಾವೆ. ರೈತರ ಆತ್ಮಹತ್ಯೆ ಅತಿ ಹೆಚ್ಚು ಬೇರೆ ಕಡೆಗಳಲ್ಲಿ ಆಗಿದೆ. ಒಂದೇ ಒಂದು ರೈತರ ಆತ್ಮಹತ್ಯೆ ಇಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಅದಕ್ಕೆ ನಮ್ಮ ಸಹಕಾರಿ ರಂಗದ ಕೊಡುಗೆಗಳಿದ್ದಾವೆ, ಸಹಕಾರ ರಂಗದ ಕೊಡುಗೆಗಳಿದ್ದಾವೆ. ಹಾಗಾಗಿ ಸಹಕಾರಿ ರಂಗ ಈ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ವ್ಯವಹಾರಕ್ಕೆ ಚಿಂತನೆಗಳನ್ನು ಕೊಟ್ಟಿದೆ. ಇವತ್ತು ಈ ದೇಶದಲ್ಲಿ ಸಹಕಾರಿ ರಂಗಕ್ಕೆ ಇನ್ನಷ್ಟು ಶಕ್ತಿ ಕೊಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2 ಸಚಿವಾಲಯಗಳನ್ನು ತೆರೆದರು. ಒಂದು ಮೊದಲ ಬಾರಿಗೆ ಕೃಷಿ ಸಚಿವಾಲಯದ ಒಳಗೆ ಇರ್ತಕ್ಕಂಥ ಮೀನುಗಾರಿಕೆಯನ್ನು ತೆಗೆದು ಮೀನುಗಾರಿಕಾ ಸಚಿವಾಲಯವನ್ನು ಮಾಡಿದ್ರು. ಸಹಕಾರಿ ರಂಗಕ್ಕೆ ಇನ್ನೊಂದು ಸಚಿವಾಲಯವನ್ನು ತೆರೆತಕ್ಕಂಥ ಪ್ರಯತ್ನ ಆಯಿತು. ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಸಹಕಾರಿ ಸಚಿವರಾಗಿ ಹೊಸ ಚಿಂತನೆ ಜೊತೆಗೆ ಇದಕ್ಕೆ ವೇಗವನ್ನು ಕೊಡತಕ್ಕಂಥ ಪರಿಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 2021ರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸಹಕಾರಿ ಸಚಿವಾಲಯ ನಿರ್ಮಾಣ ಆಯಿತು. ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಉತ್ತೇಜನಕಾರಿ ಕ್ರಮಗಳನ್ನು ತಗೊಳ್ಳುವಂಥ ಯೋಜನೆಯನ್ನು ಮಾಡಿತು. ಸಹಕಾರಿ ಸಂಘಗಳ ಮೂಲಕ ರೈತರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದ್ದು 2516 ಕೋಟಿ ಹೂಡಿಕೆಯೊಂದಿಗೆ 63 ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಗಣಕೀಕರಣವನ್ನು ಆರಂಭಿಸಿರುವಂಥದ್ದು ಇವತ್ತು ಕೇಂದ್ರ ಸರ್ಕಾರ. ರೈತರಿಗೆ, ಸಣ್ಣ ಉದ್ಯಮಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೋಸ್ಕರ 24,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ವಿಶೇಷವಾಗಿ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಜಿಲ್ಲೆಯಲ್ಲಿ 2 ಸಂಸ್ಥೆಗಳು ಸ್ತ್ರೀ ಶಕ್ತಿಯನ್ನು ಎಬ್ಬಿಸಿರ್ತಕ್ಕಂಥ ಸಂಸ್ಥೆಗಳು. ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಅಲ್ಲಿ ಸ್ವಸಹಾಯ ಸಂಘ, ಅದಕ್ಕೆ ಪೂರಕವಾಗಿ ಇನ್ನೊಂದು ಮಾಡಿದರೆ MN ರಾಜೇಂದ್ರ ಕುಮಾರ್ ಅವರ ನವೋದಯ ಸ್ವಸಹಾಯ ಸಂಘಗಳು. ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರ ಸಬಲೀಕರಣ ಮಾಡ್ತಕ್ಕಂಥ, ಅವರಿಗೆ ಸ್ವಾವಲಂಬಿ ಬದುಕಿಗಳಿಗೆ ಆಶ್ರಯ ಕೊಡ್ತಕ್ಕಂಥ, ಅವರಲ್ಲಿ ಸ್ವಾಭಿಮಾನದ ಬದುಕನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಸ್ವಸಹಾಯ ಸಂಘಗಳ ಗುಂಪುಗಳ ರಚನೆ ಬಲವರ್ಧನೆಗಾಗಿ 22,237 ಕೋಟಿ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಗುಂಪಿಗಾಗಿ 835 ಕೋಟಿ ರೂಪಾಯಿಗಳ ಶೂನ್ಯ ಬಡ್ಡಿಯ ಯೋಜನೆಯನ್ನು ವಿತರಿಸುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ವಿಶೇಷ ಲಿಕ್ವಿಡಿಟಿ ಫಂಡ್ ಅಡಿಯಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಗೆ 1,400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಆಗಿದೆ. ಹೀಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು
ಸಹಕಾರಿ ರಂಗದ ಶಕ್ತಿಯನ್ನು ವೃದ್ಧಿಸುವುದರ ಮುಖಾಂತರ ಹಳ್ಳಿಯಲ್ಲಿರ್ತಕ್ಕಂಥ ಸಾಮಾನ್ಯ ರೈತರ ಆರ್ಥಿಕ ಸ್ಥಿತಿಯನ್ನು ಹೊಸತನವನ್ನು ತರುವ ಮುಖಾಂತರ ಅವರಿಗೆ ಸ್ವಾವಲಂಬಿ ಬದುಕುಗಳನ್ನು ಕೊಡುವುದರ ಮುಖಾಂತರ ಒಂದು ಹೊಸ ಚಿಂತನೆ ಸಹಕಾರ ರಂಗದ ಮುಖಾಂತರ ಆಗ್ತಾ ಇದೆ. ಇವತ್ತು ಪರಿವರ್ತನೆ ಆಗ್ತದೆ. ಮಹಾತ್ಮ ಗಾಂಧಿ ಒಂದು ಕನಸುಗಳನ್ನು ಕಂಡರು ದೇಶದಲ್ಲಿ. ಆ ಕನಸು ಏನಿತ್ತು? ಈ ದೇಶ ರಾಮರಾಜ್ಯ ಆಗಬೇಕು ಅನ್ನತಕ್ಕಂಥ ಕನಸು ಮಹಾತ್ಮ ಗಾಂಧಿದ್ದು. ರಾಮರಾಜ್ಯದ ಕನಸಿಗೆ ಅವರೇ ಸಾಕಾರಗಳನ್ನು ಬರೆದರು. ಹೇಗೆ ರಾಮರಾಜ್ಯ ಅಂತ ಹೇಳಿದ್ರೆ, ಗ್ರಾಮೋತ್ಥಾನದ ಮುಖಾಂತರ ರಾಮರಾಜ್ಯ. ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ರಾಮನಾಗಬೇಕು ಹೇಳಿದರೆ ಅಲ್ಲಿ ಕೃಷಿಯಿಂದ ಹಿಡಿದು ಪ್ರತಿಯೊಂದು ಬೆಳವಣಿಗೆಯನ್ನು ಕಾಣಬೇಕು, ಗ್ರಾಮೋತ್ಥಾನಗಳಾಗಬೇಕು. ಆ ಗ್ರಾಮೋತ್ಥಾನದ ಸಂಕಲ್ಪಕ್ಕೆ ಪ್ರೇರಣೆ ಯಾವುದು ಅಂತ ಹೇಳಿದ್ರೆ, ಶಕ್ತಿ ಯಾವುದು ಹೇಳಿದ್ರೆ, ಇವತ್ತು ಸಹಕಾರಿ ರಂಗ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದೇವೆ. ಆ ಸಾಧನೆಗಳನ್ನು ಗುರುತಿಸಿ ಇವತ್ತು ಅವರಿಗೆಲ್ಲ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಅವರೆಲ್ಲ ಸಾಧನೆಯನ್ನು ಗುರುತಿಸಿದ್ದಾರೆ. ಅಂತ ಸಹಕಾರ ರತ್ನ ಪಡೆದವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಸಹಾಯ ಸಂಘದವರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಒಳ್ಳೆಯ ಕಾರ್ಯ ಮಾಡಿರುವಂಥ ನಿಮ್ಮ ಕಾರ್ಯಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಈ ಜಿಲ್ಲೆಯ ಸಹಕಾರಿ ರಂಗವನ್ನು ಅದ್ಭುತವಾಗಿ ಬೆಳೆಸಿರುವ ವಾರಣಾಸಿಯಂತಹ, ಮೊಳಹಳ್ಳಿ ಶಿವರಾಯರಂತ ಹಾಕಿರ್ತಕ್ಕಂತಹ, ಕೊಂಕೋಡಿಯವರಂತ ಹಾಕಿರುವಂಥ ಹೆಜ್ಜೆಯನ್ನು ಮುನ್ನಡೆಸಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ದೃಷ್ಟಿ ಮತ್ತು ಸಂಕಲ್ಪಗಳನ್ನು ಕೊಟ್ಟಿರ್ತಕ್ಕಂಥ MN ರಾಜೇಂದ್ರ ಕುಮಾರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಯಶಸ್ವಿಯಾಗಿರ್ತಕ್ಕಂತಹ ಸಹಕಾರಿ ಚಳವಳಿಯ ಈ ಸಪ್ತಾಹ ನಡೆದಿದೆ. ಅದಕ್ಕೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಮತ್ತೊಮ್ಮೆ ಬಹಳ ಸಂತೋಷಪೂರ್ವಕವಾಗಿ ಇವತ್ತಿನ ಈ ಸಮಾರಂಭವನ್ನು ರಾಜಣ್ಣ ಅವರು ಉದ್ಘಾಟಿಸಿದ್ದಾರೆ. ಇದರ ಮುಖೇನ ಮುಂದಿನ 1 ವರ್ಷಗಳ ಕಾಲ ನಮ್ಮ ಜಿಲ್ಲೆಯ ಸಹಕಾರಿ ರಂಗ ಅದ್ಭುತವಾಗಿ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ವೇದವ್ಯಾಸ ಕಾಮತ್ ಅವರು ಇವತ್ತು ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ಕೊಟ್ಟಿದ್ದಾರೆ. ಯಶ್ಪಾಲ್ ಸ್ವರ್ಣ ಅವರು ಕೂಡ ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ಕೊಟ್ಟು, ಒಂದು ಅತ್ಯದ್ಭುತವಾದ ಸಹಕಾರಿ ಆಂದೋಲನ ಇಲ್ಲಿ ನಡೀತಾ ಇದೆ. ಅವರ ಶಿಸ್ತು, ಅವರ ಪರಿಶ್ರಮದಿಂದ ಸಹಕಾರ ಸಂಘ ಕಲ್ಪವೃಕ್ಷ ಆಗ್ತಾ ಇದೆ. ರಾಜೇಂದ್ರ ಕುಮಾರ್ ಅವರು ಕಲ್ಪವೃಕ್ಷ ಕಾಮಧೇನನ್ನು ಈ ಭಾಗದ ಜನತೆಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಸಹಕಾರ ಸಚಿವರಾಗಿ ಸಹಕಾರ ಕ್ಷೇತ್ರದಲ್ಲೇ ತನ್ನ ಅರ್ಪಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಹಿರಿಯ ಸಹಕಾರಿಗಳಂತ ರಾಜಣ್ಣವರು ಸಹಕಾರ ಮಂತ್ರಿಯಾಗಿ ಈ ಒಂದು ಸಹಕಾರಿ ಸಪ್ತಾಹದ ಆಂದೋಲನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಸಹಕಾರಿಗಳು ಕೂಡ ಒಂದು ಸಂತೋಷವನ್ನು ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮಹಾಮಂಡಲದ ಅಧ್ಯಕ್ಷನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ವಿಧಾನಸಭಾ ಅಧ್ಯಕ್ಷ ಅಂತ UT ಖಾದರ್ ಅವರು ಬಂದು ಶುಭಾಶಯಗಳನ್ನು ಸಂದೇಶವನ್ನು ಸಾರಿ ಹೋಗಿದ್ದಾರೆ. ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ಕೂಡ ತಮಗೆಲ್ಲ ಒಳ್ಳೆಯ ಸಂದೇಶವನ್ನು ನೀಡಿ ಹೋಗಿದ್ದಾರೆ. ಮಾನ್ಯ ಶಾಸಕರುಗಳಂಥ ವೇದವ್ಯಾಸ ಕಾಮತ್ರವರು, ಯಶ್ಪಾಲ್ ಸುವರ್ಣರವರು ಹಾಗೂ ಮಹಾಪೌರರಾಗಿರ್ತಕ್ಕಂಥ ಸುಧೀರ್ ಶೆಟ್ಟಿ ಕಣ್ಣೂರವರು, ಸುಚರಿತಾ ಶೆಟ್ಟಿಯವರು ಹಾಗೂ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು, ಮಹಾಮಂಡಲದ ನಿರ್ದೇಶಕ ಅಂತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ಬೆಳ್ಳಿಪಾಡ್ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ರವರು, ಮಾಜಿ ಶಾಸಕರುಗಳು, ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಹಿರಿಯ ಗಣ್ಯರುಗಳು ಸಹಕಾರ ಸಪ್ತಾಹದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ದಕ್ಷಿಣ ಕರ್ನಾಟಕ ಪ್ರಾಂತ್ಯದಲ್ಲಿ ಹಿಂದೆ ಇಂದಿರಾ ಗಾಂಧಿ ಅವರು ಹೇಳಿದರು, ಇದು ಸುಂದರ ನೆಲ ಚುರುಕಿನ ಜನ, ಸುಂದರ ನೆಲ ಚುರುಕಿನ ಜನ ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದರು. ಇಲ್ಲಿ TFI ಅವರಿಂದ ಹಿಡಿದು ಕಾರ್ಪೊರೇಟ್ ಸಿಂಡಿಕೇಟ್ ಬ್ಯಾಂಕಿನ ಸಂಸ್ಥಾಪಕರು, ಭಾಳಷ್ಟು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದಂಥ ಮಹನೀಯರು, ಈ ಮಣ್ಣಿನಿಂದ ಹುಟ್ಟಿದಂಥವರು, ಬೆಳೆದವರು, ವಾಣಿಜ್ಯ ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಿ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜೇಂದ್ರ ಕುಮಾರ್ ಅವರು ಏನು ನಮ್ಮ ಈ ದೇಶದ ಪ್ರಪ್ರಥಮ ಪ್ರಧಾನಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಈ ದೇಶದ ಪ್ರಧಾನಿಯಾಗಿ ಪಂಚವಾರ್ಷಿಕ ಯೋಜನೆಯಲ್ಲಿ ಆಹಾರ ಉತ್ಪಾದನೆ, ಗೊಬ್ಬರ ಉತ್ಪಾದನೆ
ಮಾರಾಟ ಕೇಂದ್ರಗಳು, ಸಹಕಾರ ಕ್ಷೇತ್ರ ಭಾರತ ದೇಶದ ಆರ್ಥಿಕ ಹೆಬ್ಬಾಗಿಲು ಅಂತ ಹೇಳಿದರು. ಭಾರತ ದೇಶ ಸಹಕಾರ ಕ್ಷೇತ್ರವೇ ಭಾರತ ದೇಶಕ್ಕೆ ಆರ್ಥಿಕ ಹೆಬ್ಬಾಗಿಲು ಅಂತ ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಒಂದು ಗ್ರಾಮದಲ್ಲಿ ಒಂದು ಉತ್ತಮ ಸಹಕಾರ ಸಂಘ, ಒಂದು ಉತ್ತಮ ಗ್ರಾಮ ಪಂಚಾಯಿತಿ, ಒಂದು ಪ್ರಾಥಮಿಕ ಶಿಕ್ಷಣ ಶಾಲೆ, ಇವು ಮೂರು ಕೂಡ ಎಲ್ಲಿ ಚೆನ್ನಾಗಿ ನಡೀತವೆ ಅದು ರಾಮರಾಜ್ಯ ಆಗುತ್ತೆ. ಅವನ್ನ ಬಲಯುತಗೊಳಿಸಬೇಕು ಅಂತಕ್ಕಂಥದ್ದೇ ನೆಹರೂರವರು, ಮಹಾತ್ಮ ಗಾಂಧೀಜಿಯವರ ಉದ್ದೇಶ ಇದ್ದಂಥದ್ದು. ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ, 5 ಟ್ರಿಲಿಯನ್ ಸುಕ್ಷೇತ್ರ ಆರ್ಥಿಕ ಬೆಳವಣಿಗೆಯನ್ನು ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತೇನಿಲ್ಲಿ ಅರ್ಥ ಮಾಡ್ಕೋಬೇಕು, ನಾನು ನಿನಗಾಗಿ, ನೀನು ಎಲ್ಲರಿಗಾಗಿ, ಸರ್ವರಿಗೂ ಸಮಪಾಲು ಕೊಡ್ತಕ್ಕಂಥ ಯಾವುದಾದ್ರು ಒಂದು ಕ್ಷೇತ್ರ ಇದ್ದರೆ ಅದು ಸಹಕಾರ ಕ್ಷೇತ್ರ. ಅದನ್ನು ತಮ್ಮನ್ನು ತಾವು ಅರ್ಪಿಸ್ಕೊಂಡು ರಾಜೇಂದ್ರ ಕುಮಾರ್ ಹೇಳ್ತಾ ಇದ್ರು, ನನ್ನ ಮನೆಗೆ ಹೋಗೋದು ಒಂದು ವಾರಕ್ಕೆ ಒಂದೇ ದಿವಸ, ಎಲ್ಲರ ಜನ ಮಧ್ಯದಲ್ಲೇ ಇರ್ತೇನೆ, ರಾತ್ರಿ ಹಗಲು ಎಲ್ಲವೂ ಕೂಡ. ಇಲ್ಲದ್ರೆ 36,000 ಸ್ವಸಹಾಯ ಸಂಘಗಳನ್ನು ಪ್ರಾರಂಭ ಮಾಡೋಕ್ಕಾಗ್ತಿರ್ಲಿಲ್ಲ. 12 ರೂಪಾಯಿ ಬಡ್ಡಿನಲ್ಲಿ ಎಲ್ಲೂ ಸಾಲ ಸಿಕ್ಕಲ್ಲ. ಬಡವರಿಗೆ, ರೈತರಿಗೆ, ಪ್ರತಿಯೊಬ್ಬರೂ ಕೂಡ ಯಾರೇ ಇರಲಿ, ನೇಕಾರಿಕೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಗುಡಿ ಕೈಗಾರಿಕೆ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಸಾಲ ಕೊಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಅವಲಂಬನೆಗೊಳಿರ್ತಕ್ಕಂಥ ಈ ಕ್ಷೇತ್ರವನ್ನು ರಾಷ್ಟ್ರದಲ್ಲೇ ಮಾದರಿಯಾಗಿ ಮಾಡಿದ್ದಾರೆ ರಾಜೇಂದ್ರ ಕುಮಾರ್ ಅವರು. ರಾಜೇಂದ್ರ ಕುಮಾರ್ ಅವರು ಈ ರಾಷ್ಟ್ರದ ಸಹಕಾರಿ ರೂವಾರಿಗಳಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯವನ್ನು ಕೊಡಲಿ. ಸಹಕಾರಿ ಅಂತ ಹೇಳಿದ್ರೆ ಎಲ್ಲ ಕಡೆ ರಿಯಲ್ ಎಸ್ಟೇಟ್ನವ್ರು ಬಂದು ಚುನಾವಣೆಗೆ ದಾಳಿ ಮಾಡ್ತಾರೆ, ನಮಗೇನು ಸಿಗುತ್ತೆ ಅಂತೇಳಿ. ಆದರೆ ಇಲ್ಲಿ ರಾಜೇಂದ್ರ ಕುಮಾರ್ ಅವರು ಏನು ನಿರ್ಣಯ ಮಾಡ್ತಾರೆ ಅದನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ, ಶಿಸ್ತಿನಿಂದ ಮಾಡ್ತಾ ಇದ್ದೀರಿ. ಅದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ, ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ. ಸಹಕಾರ ಕ್ಷೇತ್ರಕ್ಕೆ ಬೇಕಿರ್ತಕ್ಕಂಥದ್ದೇ ನಂಬಿಕೆ, ವಿಶ್ವಾಸದ ಮೂಲಕ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಅವಕಾಶಗಳು. ರಾಜಣ್ಣವರು ಹೇಳಿದರು, ಚುನಾವಣೆ ಬೇರೆ ಪಕ್ಷದ ವತಿಯಿಂದ, ಸಹಕಾರ ಕ್ಷೇತ್ರ ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಜನರು ಒಳಗೊಂಡಿರ್ತಕ್ಕಂಥ ಈ ಸಹಕಾರ ಕ್ಷೇತ್ರದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ, ಈ ಕ್ಷೇತ್ರನೇ ಅರ್ಪಿಸ್ಕೊಂಡಿದ್ದೇನೆ, ಅದರಿಂದ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತೇಳಿ. ರಾಜೇಂದ್ರ ಕುಮಾರ್ ಅವರು ಕೂಡ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಹಕಾರ ಕ್ಷೇತ್ರ ನಾಯಕತ್ವವನ್ನು ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರ. ರಾಜೇಂದ್ರ ಕುಮಾರ್ ಅವರು MP ಆಗ್ಬೋದಿತ್ತು, ಶಾಸಕ ಆಗ್ಬೋದಾಗಿತ್ತು, ಅದ್ಯಾವುದು ಬೇಡ ನನಗೆ, ಅದು ರಾಜಕೀಯ ಪ್ರವೇಶ ಮಾಡುತ್ತೆ, ಒಡಕಾಗುತ್ತೆ ಅಂತೇಳಿ ರಾಜಕೀಯನೇ ಇಲ್ಲದೆ ಸಹಕಾರಿ ಕ್ಷೇತ್ರವನ್ನು ಬೆಳೆಸ್ತಾ ಇರ್ತಕ್ಕಂಥ ಒಬ್ಬ ಏಕೈಕ ಸಹಕಾರಿ ನಾಯಕ ಅವರು ರಾಜೇಂದ್ರ ಕುಮಾರ್ ಅವರು. ನೀವೆಲ್ಲರೂ ಕೂಡ ಗೊತ್ತು ನಿಮಗೆ. ಪ್ರತಿಯೊಬ್ಬರು ಬಂದು, ಸರ್ ನಾನು ಸಹಕಾರ ಸಂಘದ ಅಧ್ಯಕ್ಷ, ನಾನು ನಿರ್ದೇಶಕ, TAPCMS, PC2 ಬ್ಯಾಂಕು, ಫ್ಯಾಕ್ಸು, ಕ್ರೆಡಿಟ್ಟು, ಅರ್ಬನ್ ಬ್ಯಾಂಕು, ಎಲ್ಲ ಪದಾಧಿಕಾರಿಗಳು ಬಂದು ಪರಿಚಯ ಮಾಡ್ಕೊಳ್ತಾ ಇದ್ರು. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಇರ್ತಕ್ಕಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಎಷ್ಟು ಆರ್ಥಿಕವಾಗಿ ಮೇಲೆತ್ತಾ ಇದ್ದೀರಿ. ಒಂದು ಬಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಮಾಡಿರೋದನ್ನು ನೀವೇ ನೋಡಿ ಸಂತೋಷ ಪಡಬೇಕು. ಎಷ್ಟು ಜನವನ್ನು ಆರ್ಥಿಕವಾಗಿ ಮೇಲೆತ್ತಿದ್ದೇನೆ ಅನ್ನೋದನ್ನು ಸೇವೆ ಸಲ್ಲಿಸ್ತಕ್ಕಂಥ ಸಹಕಾರಿಗಳು, ನಾನೊಬ್ಬ ಸಹಕಾರಿ, ಇಷ್ಟು ಜನರನ್ನು ಆರ್ಥಿಕವಾಗಿ ಮೇಲೆತ್ತಿದ್ದೇನೆ, ಬಡವರ ಕಣ್ಣೀರು ಒರೆಸಿದ್ದೇನೆ, ಆ ಕುಟುಂಬ ಸಂತೋಷವಾಗಿದೆ, ಆ ಕುಟುಂಬದ ಮಕ್ಕಳು ವಿದ್ಯಾವಂತರಾಗಿದ್ದಾರೆ. ಇದನ್ನು ಹೇಳಲಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ಸಹಕಾರಿಗಳಿಗೆ ಮಾತ್ರನೇ ಇದನ್ನು ಮಾಡಲಿಕ್ಕೆ ಸಾಧ್ಯ. ಆ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಆ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದನೇ ರಾಜೇಂದ್ರ ಕುಮಾರ್ ಅವರ ಆಯಸ್ಸು ಗಟ್ಟಿಯಾಗಿದೆ, ಆರೋಗ್ಯವಂತರಾಗಿದ್ದಾರೆ, ಸೇವೆಯನ್ನು ಹೆಚ್ಚು ಹೆಚ್ಚು ಸಲ್ಲಿಸ್ತಾ ಇದ್ದಾರೆ. ನಾನು ಕೂಡ ಅಷ್ಟೇ ಒಬ್ಬ ಸಹಕಾರ ಸಂಘದಲ್ಲಿ ಒಬ್ಬ ಕೃಷಿಕ ಇದ್ದೆ, ಕಾರ್ಯದರ್ಶಿಯಾಗಿ, ಅಲ್ಲೇ ಅಧ್ಯಕ್ಷನಾಗಿ, PLD ಬ್ಯಾಂಕು, TAPCMS, DCG ಬ್ಯಾಂಕು, ಯೂನಿಯನ್ನು, ಮಹಾಮಂಡಲ, ಸಹಕಾರ ಮಂತ್ರಿ, ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಒಬ್ಬ ಸಹಕಾರ ಸಚಿವನಾಗಿದ್ದೀನಿ ಅಂತ ಹೇಳಿದ್ರೆ
ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿದ್ದೀನಿ ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರದ ಕೊಡುಗೆ, ಅಲ್ಲೇನು ಸೇವೆಯನ್ನು ಸಲ್ಲಿಸಿರ್ತೀವಿ ಅದನ್ಯಾರೂ ಕೂಡ ತಡೀಲಿಕ್ಕಾಗೋದಿಲ್ಲ. ಅದೇ ದೇವರ ಸೇವೆ, ಅದೇ ದೇವಾಲಯ. ಆ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಸಹಕಾರಿಗಳಿಗೆ ಮುಂದುವರಿಸಬೇಕು. ಯುವಕರಿಗೆ ಹೆಚ್ಚು ಸಹಕಾರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದನ್ನು ನಾವು ಮಾಡಬೇಕು. ನಮ್ಮ ಮಹಾಮಂಡಲ ಶಿಕ್ಷಣ ತರಬೇತಿ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಸಹಕಾರ ಶಿಕ್ಷಣ ನಿಧಿ ನಿಮ್ಮಿಂದ ಪ್ರಾಮಾಣಿಕವಾಗಿ ಕಟ್ತಾ ಇದ್ದೀರಿ. ಅದರಲ್ಲೂ ಕೂಡ ಸಾಲವನ್ನು, ಪಡೆದ ಸಾಲವನ್ನು 100ಕ್ಕೆ 100% ಕಟ್ತಾ ಇರ್ತಕ್ಕಂಥ ಯಾವುದಾದ್ರು ಜಿಲ್ಲೆಗಳಿದ್ದರೆ ಅದು ಉಡುಪಿ ಜಿಲ್ಲೆ, ದಕ್ಷಿಣ ಈ ಒಂದು ಬ್ಯಾಂಕು, ಈ ಕ್ಷೇತ್ರಗಳು ಪ್ರಾಮಾಣಿಕವಾಗಿ ಪಡೆದ ಸಾಲವನ್ನು ಸರಿಯಾಗಿ ಕಟ್ತಕ್ಕಂಥದ್ದು ಎಲ್ರಿಗೂ ಅವಕಾಶ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಸಹಕಾರಿ ಬಂಧುಗಳಿಗೆ, ಎಲ್ಲ ಸಹಕಾರಿ ಮಹಿಳೆಯರಿಗೆ, ತಾಯಂದಿರಿಗೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ರಾಜೇಂದ್ರ ಕುಮಾರ್ ಅವರಿಗೆ, ರಾಜಣ್ಣ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ಎಲ್ರಿಗೂ, ನಮ್ಮ ಶಾಸಕರುಗಳಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಆಮೆಗತಿಯಲ್ಲಿ ಸಾಗ್ತಾ ಇದ್ದಂತ ಸಹಕಾರಿ ಕ್ಷೇತ್ರಕ್ಕೆ ಬುಲೆಟ್ ಟ್ರೈನ್ನ ವೇಗವನ್ನ ಕೊಟ್ಟು ಸಹಕಾರಿ ಕ್ಷೇತ್ರವನ್ನ ಇವತ್ತು ರಾಷ್ಟ್ರೀಯ ಬ್ಯಾಂಕುಗಳಿಗೆ ಸರಿಸಮಾನವಾಗಿ ಆರ್ಥಿಕವಾಗಿ ತಾಂತ್ರಿಕವಾಗಿ ಬೆಳೆಸುತ್ತಿರುವಂತಹ ಸಹಕಾರ ರತ್ನ ಅಂತಾರಾಷ್ಟ್ರೀಯ ನಾಯಕತ್ವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಮ್ಯಾನೇಜಿಂಗ್ ಟ್ರಸ್ಟಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಇವರು ಅಧ್ಯಕ್ಷೀಯ ಮಾತುಗಳಲ್ಲಿ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರು. 70ನೇ ಅಖಿಲ ಭಾರತದ ಸಹಕಾರ ಸಪ್ತಾಹದ ಇವತ್ತಿನ ಈ ವೇದಿಕೆಯಲ್ಲಿರುವಂಥ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಸಹಕಾರಿ ಸಚಿವರಾದಂಥ ಹಿರಿಯ ಸಹಕಾರಿಯೂ ಆದಂಥ ನನ್ನ ಆತ್ಮೀಯರೂ ಆದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸನ್ಮಾನ್ಯ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು, ಕರ್ನಾಟಕದ ಮಾಜಿ ಮಂತ್ರಿಗಳು, ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ GT ದೇವೇಗೌಡರವರೇ, ಈ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರವರೇ, ಮಾನ್ಯ ಮೇಯರ್ ಆದಂಥ ಸುಧೀರ್ ಶೆಟ್ಟಿಯವರೇ, ನಮ್ಮ ಆತ್ಮೀಯರು ಉಡುಪಿ ಕ್ಷೇತ್ರದ ಶಾಸಕರು ಆದಂಥ ಯಶ್ಪಾಲ್ ಸುವರ್ಣರವರೇ, ರೋಹನ್ ಮಂತೇರವರೇ, ಅಭಯ್ ಚಂದ್ರರವರೇ, ಸುಚರಿತಾ ಶೆಟ್ಟಿಯವರೇ, ಕಂಬಳಿಯವರೇ, ಎಲ್ಲ ವೇದಿಕೆಯಲ್ಲಿಂಥ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ನನ್ನ ನವೋದಯದ ಕುಟುಂಬದ ಸದಸ್ಯರೇ, ಹೊತ್ತು ಮೀರ್ತಾ ಇದೆ. ಆದ್ದರಿಂದ ನಾನು ಹೆಚ್ಚು ಭಾಷಣಕ್ಕೆ ಒತ್ತು ಕೊಡುವುದಿಲ್ಲ. ಒಂದು ವಿಶೇಷ ಎಷ್ಟು ಹೇಳಿದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಇವತ್ತಿನ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಗೌರವವನ್ನು ಉಳಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಶಿರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸಹಕಾರ ಕ್ಷೇತ್ರದ ಗೌರವವನ್ನು ಉಳಿಸಿಕೊಟ್ಟಿದ್ದೀರಿ ನೀವು. ಈ ಸಹಕಾರ ಸಪ್ತಾಹವನ್ನು ವಿಜೃಂಭಣೆಯಾಗಿ ಮಾಡಿ ಜನರ ಮನಸ್ಸಿನಲ್ಲಿ ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂಥ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಸಮಯ ಇದಾಗಿದೆ. ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡ ಸಹಕಾರದ ವಿಷಯ ರಾಜ್ಯದ ವಿಷಯವಾಗಿದ್ದರೂ ಕೂಡ ಕೇಂದ್ರ ಸರ್ಕಾರ ಕಂಡುಕೊಂಡಿದೆ. ದೇಶದ ಕಟ್ಟಕಡೆಯ ಒಬ್ಬ ರೈತನ ಅಭಿವೃದ್ಧಿ ಆಗಬೇಕಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಮನಗೊಂಡು ಕೇಂದ್ರದಲ್ಲಿಯೂ ಕೂಡ ಒಂದು ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿ ಅದರ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಸಹಕಾರಿ ಕ್ಷೇತ್ರವನ್ನು ವಿಭಿನ್ನವಾಗಿ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ
ವಿದೇಶವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಸಹಕಾರಿಗಳ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಹಕಾರಿ ಕ್ಷೇತ್ರ ಬೆಳೀತಾ ಇದೆ. ಅದರ ಜೊತೆಗೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಮಹಿಳೆಯರು ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯತೆ ಆಗಿದ್ದು ಸಹಕಾರಿ ಕ್ಷೇತ್ರದಿಂದ ಅನ್ನುವಂಥದ್ದನ್ನು ಮಹಿಳೆಯರು ಕೂಡ ಮನಗಂಡಿದ್ದಾರೆ. ಆದ್ದರಿಂದ ಇವತ್ತಿನ ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ತೋರ್ಪಡಿಸಿಕೊಟ್ಟಿದ್ದಾರೆ. ನಾವು ಸಹಕಾರಿ ಕ್ಷೇತ್ರದಿಂದ ಸ್ವಾವಲಂಬಿ ಜೀವನವನ್ನು ಕಾಣಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ದನ್ನು ಕಂಡುಕೊಂಡಿದ್ದರಿಂದ ಅವರಿಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ತಮಗೆಲ್ಲರಿಗೂ ಶುಭಕಾಮನೆಯನ್ನು ಕೋರಿ ಈ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಜನರ ಸೇವೆಗೆ ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೀಲಿ ಮತ್ತು ಜನರ ಒಂದು ಸೇವೆಯ ಕ್ಷೇತ್ರವಾಗಿ ಪರಿವರ್ತನೆಗೊಳ್ಳಿ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಮೂಲಕ ಕೃತಜ್ಞತೆಯ ಸಮರ್ಪಣೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆಯದಂಥ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಭೂತಪೂರ್ವ ಈ ಕಾರ್ಯಕ್ರಮದ ಸಮಾರಂಭಕ್ಕೆ ನಾವು ನಿಂತಿದ್ದೇವೆ. ಇವತ್ತು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಮಂತ್ರಿಗಳು, ಹಿರಿಯ ಸಹಕಾರಿಗಳು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಸಹಕಾರ ಬಂಧುಗಳಿಗೆ ಶುಭ ಸಂದೇಶವನ್ನು ನೀಡಿದ್ದಾರೆ. ಅವರೆಲ್ಲರ ಪರವಾಗಿ ಸಹಕಾರ ಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ.